ಸಂಸ್ಥೆಯು 25 ವರ್ಷಗಳಿಂದ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಇದರ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಮತ್ತು ಯುವಜನರಲ್ಲಿ ಇಸ್ಲಾಮಿನ ಧಾರ್ಮಿಕ ಶಿಕ್ಷಣದ ಜೊತೆಗೆ ಆಧುನಿಕ ಶಿಕ್ಷಣವನ್ನು ಒಟ್ಟುಗೂಡಿಸಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವುದು ಮತ್ತು ನೈತಿಕ ಮೌಲ್ಯಗಳು, ಶಿಸ್ತು, ಸಮಾಜ ಸೇವೆ ಜೊತೆಗೆ ಸಮಾಜಕ್ಕೆ ಉತ್ತಮ ನಾಗರಿಕರನ್ನಾಗಿ ರೂಪಿಸುವುದು ಮತ್ತು ಒಂದು ಉತ್ತಮ ಸಮಾಜವನ್ನು ನಿರ್ಮಿಸುವುದು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದರ ಧ್ಯೇಯ ಉದ್ದೇಶವಾಗಿದೆ. ಇದಕ್ಕಾಗಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಹಲವು ವರ್ಷಗಳಿಂದ ರಾಜ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಇದರ ಈ ಬೋರ್ಡಿನ ಅಡಿಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಯುವಜನರು ಈ ಪರೀಕ್ಷೆಯಲ್ಲಿ ಭಾಗವಹಿಸುತ್ತಾರೆ. ಇದರ ಭಾಗವಾಗಿ ಉಳ್ಳಾಳ ಸೆಂಟರ್ನಲ್ಲಿ ಈ ಬಾರಿ ಪರೀಕ್ಷೆ ಬರೆದು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಇಂದಿನ ಈ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನಿಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಈ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವವರು ಪ್ರೊಫೆಸರ್ ಇಸ್ಮಾಯಿಲ್ ಖಾನ್, ಪ್ರಾಂಶುಪಾಲರು PA ಪಾಲಿಟೆಕ್ನಿಕ್ ನಡುಪದವು. ಅದೇ ರೀತಿ ಶ್ರೀಮತಿ ಶಮೀಮಾ ಕುತ್ತಾರ್, ಬಹುಭಾಷಾ ಲೇಖಕಿ ಮತ್ತು ಭಾಷಣಗಾರ್ತಿಯಾಗಿದ್ದಾರೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಜನಾಬ್ ಮೊಹಮ್ಮದ್ ಇಶಾಕ್, ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು. ಅದೇ ರೀತಿ ಗೌರವ ಉಪಸ್ಥಿತಿಯಾಗಿ ಜನಾಬ್ H ಮಹಮೂದ್, ಚೇರ್ಮನ್ ಶಾಂತಿ ಎಜುಕೇಷನ್ ಟ್ರಸ್ಟ್ ಉಳ್ಳಾಳ. ಜನಾಬ್ ಇಲ್ಯಾಸ್ ಇಸ್ಮಾಯಿಲ್, ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಳ. ಜನಾಬ್ ಇಶಾಕ್ ಹಸನ್, ಅಧ್ಯಕ್ಷರು ಅಲ್ ಫುರ್ಖಾನ್ ಅರಬಿಕ್ ಇನ್ಸ್ಟಿಟ್ಯೂಟ್ ಬಬ್ಬುಗಟ್ಟೆ. ಜನಾಬ್ ಮೊಹಮ್ಮದ್ ಶಮೀಮ್, ಕರ್ನಾಟಕ ವೆಲ್ಫೇರ್ ಸೊಸೈಟಿ ರಿಯಾದ್. ಶ್ರೀಮತಿ ಅಫ್ಸಾ, ಉಪಾಧ್ಯಕ್ಷೆ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗ ಉಳ್ಳಾಳ. ಬ್ರದರ್ ಶಾಯಿಲ್, ಅಧ್ಯಕ್ಷರು SIO ಉಳ್ಳಾಳ. ಅಲಿಮಾ ನಿದಾ, ಕಾರ್ಯದರ್ಶಿ GIO ಉಳ್ಳಾಳ. ಇಂದಿನ ಈ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಬಂದಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳನ್ನು ವೇದಿಕೆ ಕಡೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಗೌರವ ಉಪಸ್ಥಿತಿಯಾಗಿ ಭಾಗವಹಿಸಿರುವ ಎಲ್ಲರನ್ನೂ ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮ ಆರಂಭ ಪವಿತ್ರ ಕುರ್ಆನಿನ ಕೆಲವು ಸೂಕ್ತಗಳ ಪಠಣದೊಂದಿಗೆ ಇಂದಿನ ಈ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವು ಆರಂಭವಾಗಲಿದೆ. ಇದನ್ನು ನೆರವೇರಿಸಲು ಹಮ್ದಾನ್ ರಮನ್ ಕರೀಂ ಮತ್ತು ಅರ್ಹಂ ರಿಯಾಜ್ ಅಹಮದ್ ಅವರನ್ನು ನಾನು ಪೋಡಿಯಂ ಕಡೆ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. أعوذ بالله من الشيطان الرجيم. بسم الله الرحمن الرحيم. الرحمن علم القرآن خلق الإنسان علمه البيان. الشمس والقمر بحسبان والنجم والشجر يسجدان والسماء رفعها ووضع الميزان ألا تطغوا في الميزان وأقيموا الوزن بالقسط ولا تخسروا الميزان والأرض وضعها للأنام فيها فاكهة والنخل ذات الأكمام والهب ذو الأسف والريحان فبأي آلاء ربك
ربكما تكذبان صدق الله العليم. I seek refuge with Allah from the accursed shaitan. In the name of Allah, the entirely merciful, the especially merciful. The most merciful taught the Quran, created man and taught him eloquence, means taught him how to express himself and speak clearly. The sun and the moon move by precise calculation, and the stars and trees prostrate. And the heaven he raised and imposed the balance, that do not transgress within the balance, and establish weight in justice, and do not make deficient the balance. And the earth he laid out for the creatures, therein is fruit and palm trees having sheets of dates, and grain having husks and scented plants. So which of the favors of your Lord would you deny? Jazakumullahu khair. Assalamu alaikum wa rahmatullahi wa barakatuh. ಇನ್ನು ಇಂದಿನ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಮತ್ತು ಸ್ವಾಗತ ಭಾಷಣಕ್ಕಾಗಿ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಇವರನ್ನು ಪೋಡಿಯಂ ಕಡೆ ಆಹ್ವಾನಿಸುತ್ತಿದ್ದೇನೆ. ಇವರು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಉಳ್ಳಾಲ ಸೆಂಟರ್ನ ಸಂಚಾಲಕರಾಗಿದ್ದಾರೆ ಮತ್ತು PA ಕಾಲೇಜ್ ಆಫ್ ಫಾರ್ಮಸಿದರ ಪ್ರೊಫೆಸರ್ ಕೂಡ ಆಗಿದ್ದಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯ ಅತಿಥಿಗಳೇ, ಸಭಾಂಗಣದಲ್ಲಿ ಆಸೀನರಾಗಿರುವಂತಹ ನನ್ನೆಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರೇ, ಬೋರ್ಡ್ನ ವಿದ್ಯಾರ್ಥಿಗಳೇ, ಮಾತೆಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಅಲ್ಹಮ್ದುಲಿಲ್ಲಾ, ನಾವೆಲ್ಲರೂ ಈ ಒಂದು ಸುಂದರ ಸಂಜೆಯಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಹಮ್ಮಿಕೊಂಡಿರುವಂತಹ 2025-26ನೇ ಸಾಲಿನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅದೇ ರೀತಿ ಪ್ರಮಾಣ ಪತ್ರ ವಿತರಣಾ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದನ್ನು 2002ರಲ್ಲಿ ಸ್ಥಾಪಿಸಲಾಯಿತು. ಇದರ ಮುಖ್ಯ ಉದ್ದೇಶ ಅಂದರೆ ಇಸ್ಲಾಮಿಕ್ ಶಿಕ್ಷಣ ಮತ್ತು ಆಧುನಿಕ ಶಿಕ್ಷಣದ ನಡುವೆ ಸಮನ್ವಯ ಸಾಧಿಸಿ ಸಮಾಜದಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಬೆಳೆಸುವುದಾಗಿದೆ. ಈ ಒಂದು ಉದ್ದೇಶದ ಈಡೇರಿಕೆಗಾಗಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ವಿವಿಧ ರೀತಿಯ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ನಡೆಸುವುದರ ಜೊತೆಗೆ ತನ್ನ ಆರಂಭದಿಂದಲೇ ಸುಮಾರು 24 ವರ್ಷಗಳಿಂದ ದೂರ ಶಿಕ್ಷಣ, ಡಿಸ್ಟೆಂಟ್ ಎಜುಕೇಷನ್ ಎನ್ನುವಂತಹ ಒಂದು ಕೋರ್ಸನ್ನು ಅದು ನಡೆಸ್ತಾ ಇದೆ. ಇದು ತಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ 5 ವರ್ಷದ ಕೋರ್ಸ್ ಆಗಿದೆ. ಪ್ರಥಮ 2 ವರ್ಷ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್ ಅಂತೇಳಿ, ನಂತರದ 3 ವರ್ಷ ಇಸ್ಲಾಮಿಕ್ ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್. ಈ ರೀತಿ ಒಟ್ಟು 5 ವರ್ಷದ ಕೋರ್ಸ್ ಆಗಿದೆ. ಬಹಳ ಸರಳ ಸಿಲೆಬಸ್ಸನ್ನು ಈ ಕೋರ್ಸ್ ಹೊಂದಿದೆ. ವಿಶೇಷವಾಗಿ ಇಸ್ಲಾಮಿನ ಮೂಲಭೂತ ವಿಷಯಗಳಿಗೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು, ಸಾಹಿತ್ಯವನ್ನು ಈ ಕೋರ್ಸ್ನಲ್ಲಿ ಅಳವಡಿಸಲಾಗಿದೆ. ಅಲ್ಲಾಹನ ಬಗ್ಗೆ, ಪ್ರವಾದಿಯ ಬಗ್ಗೆ, ಪ್ರವಾದಿಗಳ ಬಗ್ಗೆ, ಅದೇ ರೀತಿ ಖಲೀಫರುಗಳ ಬಗ್ಗೆ ಮತ್ತು ಪವಿತ್ರ ಕುರಾನ್ನ ಪರಿಚಯ, ಹದೀಸ್ನ ಪರಿಚಯ ಮತ್ತು ನಮ್ಮ ಜವಾಬ್ದಾರಿಕೆಗಳು, ಸಚ್ಚಾ ದೀನ್, ನಮ್ಮ ದೈನಂದಿನ ಇಸ್ಲಾಮಿ ಚಟುವಟಿಕೆಗಳು, ಇದೆಲ್ಲದರ ಬಗ್ಗೆ ತಿಳಿಸುವಂತಹ ಒಂದು ಸರಳ ಮತ್ತು ಬಹಳ ಪರಿಣಾಮಕಾರಿಯಾದಂತಹ ಕೋರ್ಸ್ ಆಗಿದೆ. ಉಳ್ಳಾಲ ಸೆಂಟರ್ನಲ್ಲೂ ಕೂಡ ಹಲವಾರು ವರ್ಷಗಳಿಂದ, ಸುಮಾರು 22 ವರ್ಷಗಳಿಂದ ನಾವು ಈ ಕೋರ್ಸನ್ನು ಬಹಳ ಯಶಸ್ವಿಯಾಗಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಕೋರ್ಸು 4 ಭಾಷೆಗಳಲ್ಲಿ ನಡೆಸಲಾಗ್ತದೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು, ಈ 4 ಭಾಷೆಗಳಲ್ಲೂ ಈ ಪರೀಕ್ಷೆಯನ್ನು ಬರೆಯಬಹುದು. 11 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಈ ಪರೀಕ್ಷೆಯಲ್ಲಿ ಭಾಗವಹಿಸುವಂತಹ ಅವಕಾಶ ಇದೆ. ಆದ ಕಾರಣ ನಮ್ಮ ಸೆಂಟರ್ನಲ್ಲಿ ಪ್ರತಿ ವರ್ಷ ಬಹಳಷ್ಟು ಮಕ್ಕಳು ಬರೀತಾ ಇದ್ದಾರೆ, ಯುವಕ ಯುವತಿಯರು ಈ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ವಯಸ್ಸಾದಂತಹ ಪುರುಷರು, ಮಹಿಳೆಯರು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ.
ಈ ಸಲ 2025-26ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಒಟ್ಟು 24,000 ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದಿದ್ದಾರೆ. ಇದರ ಅಧೀನದಲ್ಲಿ 430ಕ್ಕಿಂತಲೂ ಅಧಿಕ ಪರೀಕ್ಷಾ ಕೇಂದ್ರಗಳಿದೆ. ಉಳ್ಳಾಲದಲ್ಲಿ 60 ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದಿದ್ದಾರೆ ಮತ್ತು ಬಹಳ ಹೆಮ್ಮೆಯಿಂದ, ಗೌರವದಿಂದ, ಬಹಳ ಸಂತೋಷದಿಂದ ನಾನು ನಮಗೆ ತಿಳಿಸುವುದೇನೆಂದರೆ, ನಮ್ಮ ಎಲ್ಲ 60 ವಿದ್ಯಾರ್ಥಿಗಳು ಈ ಸಲ ತೇರ್ಗಡೆಯನ್ನು ಹೊಂದಿ ನಮ್ಮ ಸೆಂಟರ್ಗೆ 100% ಫಲಿತಾಂಶವನ್ನು ತಂದಿರುತ್ತಾರೆ. ಅದೇ ರೀತಿ ಈ 60 ಮಂದಿಯಲ್ಲಿ 26 ಮಂದಿಗೆ ಡಿಸ್ಟಿಂಕ್ಷನ್ ಬಂದಿದೆ. ಅದೂ ಅಲ್ಲದೆ 2 ವಿದ್ಯಾರ್ಥಿಗಳು 100/100 100ರಲ್ಲಿ 100 ಅಂಕವನ್ನು ಪಡೆದು ಬಹಳ ಉನ್ನತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಬಹುಶಃ ಅವರು ನಂತರದ ವರ್ಷದಲ್ಲಿ ಅವರು ಇದೇ ಮಾರ್ಕನ್ನು ಅವರು ಪಡೆದರೆ ರಾಜ್ಯ ಮಟ್ಟದಲ್ಲಿ ಅವರಿಗೆ ರ್ಯಾಂಕ್ ಸಿಗ್ತದೆ. ನಮಗೆ ಕೂಡ ಹಿಂದಿನ ವರ್ಷ ಅದಕ್ಕಿಂತ ಮುಂಚೆ ಕೂಡ ನಮಗೆ ಬಹಳಷ್ಟು ರ್ಯಾಂಕ್ಗಳು ನಮಗೆ ಬಂದಿದೆ ರಾಜ್ಯ ಮಟ್ಟದಲ್ಲಿ. ಸೊ ಇಲ್ಲಿ ರ್ಯಾಂಕ್ ಕೊಡುವ ಪದ್ಧತಿ ಹೇಗೆ ಅಂತ ಹೇಳಿದರೆ, ಇಸ್ಲಾಮಿಕ್ ಸ್ಟಡೀಸ್ ಕೋರ್ಸ್ ಸರ್ಟಿಫಿಕೇಟ್ ಕೋರ್ಸ್ ಅದರ ದ್ವಿತೀಯ ವರ್ಷದಲ್ಲಿ ಅವರು ರ್ಯಾಂಕನ್ನು ನೀಡುವುದು. ಅದೇ ರೀತಿ ಡಿಪ್ಲೊಮಾ ಕೋರ್ಸ್ನ ತೃತೀಯ ವರ್ಷದಲ್ಲಿ ಅವರು ರ್ಯಾಂಕನ್ನು ನೀಡುವುದು. ಇದು ಇದರ ಪದ್ಧತಿಯಾಗಿದೆ. ಆದ ಕಾರಣ ಯಾರೆಲ್ಲ ಈ ಸಲ ಪ್ರಥಮ ವರ್ಷದ ಈ ಸರ್ಟಿಫಿಕೇಟ್ ಕೋರ್ಸ್ನಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಿದ್ದಾರೆ, ಖಂಡಿತವಾಗಿ ಅವರಿಗೆ ಅವಕಾಶ ಇದೆ. ಮುಂದಿನ ವರ್ಷ ಅವರು ರ್ಯಾಂಕನ್ನು ಪಡೆಯುತ್ತಾರೆ. ಅದೇ ರೀತಿ ಯಾರೆಲ್ಲ ದ್ವಿತೀಯ ಡಿಪ್ಲೊಮಾ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಪಡೆದಿದ್ದಾರೋ ಖಂಡಿತವಾಗಿ ಅವರು ನಂತರದ 3ನೇ ವರ್ಷದಲ್ಲಿ ತೃತೀಯ ಡಿಪ್ಲೊಮಾ ಆ ಒಂದು ಪರೀಕ್ಷೆಯಲ್ಲಿ ಅವರು ರ್ಯಾಂಕನ್ನು ಪಡೆಯುತ್ತಾರೆ. ಈ ರೀತಿ ಬರೋ ವರ್ಷ ನಾವು ಕೆಲವೊಂದು ರ್ಯಾಂಕ್ಗಳನ್ನು ನಿರೀಕ್ಷಿಸಬಹುದು ಅಂತ ಹೇಳಿ ನಾನು ಆಶಾ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಸೊ ಈ ಎಲ್ಲ ಕೋರ್ಸ್ನ ಮುಖ್ಯ ಉದ್ದೇಶ ತಮಗೆಲ್ಲರಿಗೂ ಗೊತ್ತು. ನಮ್ಮ ಸಮಾಜ ಯಾವ ರೀತಿ ಹೋಗ್ತಾ ಇದೆ, ಎತ್ತ ಸಾಗ್ತಾ ಇದೆ, ನಮ್ಮ ಮಕ್ಕಳು, ನಮ್ಮ ಯುವಕರು, ಅವರ ಪರಿಸ್ಥಿತಿ ಏನು, ಅವರ ಅವಸ್ಥೆ ಏನು ಅಂತ ಹೇಳಿ. ಆದ ಕಾರಣ ಸಮನ್ವಯ ಶಿಕ್ಷಣದ ಅಗತ್ಯವನ್ನು ಮನಗಂಡು ಇಂತಹ ಒಂದು ಕೋರ್ಸನ್ನು ಇಲ್ಲಿ ಅಳವಡಿಸಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಸಿಗದಂತಹ ಬಹಳಷ್ಟು ವಿಷಯಗಳು ಇದರಲ್ಲಿ ಸಿಗ್ತದೆ. ಧಾರ್ಮಿಕ ಶಿಕ್ಷಣ ಅತಿ ಅಗತ್ಯವಾಗಿದೆ. ಎರಡೂ ಶಿಕ್ಷಣ ಅದು ಒಂದೇ ಸಮಾನವಾಗಿ ಸಾಗಿದರೆ ಮಾತ್ರ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿಯಾಗಿ ಮಾರ್ಪಡಲಿಕ್ಕೆ ಸಾಧ್ಯ. ಅದೇ ರೀತಿ ಸಮಾಜದಲ್ಲಿ ಸೌಹಾರ್ದತೆ ಉಂಟಾಗಲಿಕ್ಕಾಗಿ, ಅದೇ ರೀತಿ ಶಾಂತಿ ಸೌಹಾರ್ದದ ವಾತಾವರಣ ನೆಲೆಗೊಳ್ಳಲಿಕ್ಕಾಗಿ ಮತ್ತು ಕೆಡುಕು ಮುಕ್ತ ಸಮಾಜದ ನಿರ್ಮಾಣ, ಒಂದು ಉನ್ನತ ನಾಗರಿಕ ಸಮಾಜವನ್ನು ನಿರ್ಮಿಸುವುದೇ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ನಡೆಸುವಂತಹ ಈ ಕೋರ್ಸ್ನ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಈ ತಿಂಗಳು 7ರಿಂದ ಹಿಡಿದು 16ರ ತನಕ ಅಂದರೆ 10 ದಿನಗಳ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಬೋರ್ಡ್ನ ಪರಿಚಯ ಪಡಿಸುವಂತಹ, ಅದೇ ರೀತಿ ಅದನ್ನು ಇನ್ನಷ್ಟು ವ್ಯಾಪಕಗೊಳಿಸುವಂತಹ, ಎಲ್ಲರಿಗೂ ಕೂಡ ಈ ಶಿಕ್ಷಣದ ಬಗ್ಗೆ ಅರಿವು ಮೂಡಬೇಕು ಮತ್ತು ಇದರ ಮಹತ್ವ ತಿಳಿಯಬೇಕು ಎನ್ನುವ ಉದ್ದೇಶಕ್ಕಾಗಿ ಅಭಿಯಾನವನ್ನು ನಡೆಸ್ತಾ ಇದೆ. ದೀನ್ ಕಲಿಯಿರಿ ಕಲಿಸಿರಿ ಎನ್ನುವಂತಹ ಶೀರ್ಷಿಕೆಯಲ್ಲಿ ಒಂದು ಅಭಿಯಾನ ನಡೀತಾ ಇದೆ. ತಮ್ಮೆಲ್ಲರ ಸಹಕಾರವನ್ನು ಈ ಅಭಿಯಾನದ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಸಮನ್ವಯ ಶಿಕ್ಷಣ, ಸೊ ಇದರ ಅಗತ್ಯ ಏನು, ಇದರ ಮಹತ್ವ ಏನು, ಇದರ ಪ್ರಯೋಜನ ಏನು, ಇದೆಲ್ಲವನ್ನು ಕೂಡ ನಮ್ಮ ಮುಖ್ಯ ಅತಿಥಿಗಳು ಖಂಡಿತವಾಗಿಯೂ ಆ ವಿಷಯಗಳ ಮೇಲೆ ಬೆಳಕು ಚೆಲ್ಲಲಿದ್ದಾರೆ. ಸೊ ಇನ್ನು ಮುಂದಿನ ವರ್ಷ ಹೆಚ್ಚು ಜನರು ಇದರಲ್ಲಿ ಪಾಲ್ಗೊಳ್ಳುವಂತೆ, ಹೆಚ್ಚಿನ ಜನರು ಈ ಪರೀಕ್ಷೆ ಬರೆಯುವಂತೆ ತಾವೆಲ್ಲರೂ ಕೂಡ ಪ್ರಯತ್ನಿಸಬೇಕು. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಪ್ರೊಫೆಸರ್ ಇಸ್ಮಾಯಿಲ್ ಖಾನ್ ಅವರು. ಪ್ರೊಫೆಸರ್ ಇಸ್ಮಾಯಿಲ್ ಖಾನ್ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿದವರಾಗಿದ್ದಾರೆ. ಅದೇ ರೀತಿ PA ಪಾಲಿಟೆಕ್ನಿಕ್ ಇದರ ಡೈನಾಮಿಕ್ ಪ್ರಿನ್ಸಿಪಾಲ್ ಅಂತ ಹೇಳ್ಬೋದು, ಚೈತನ್ಯಶೀಲ, ಅದೇ ರೀತಿ ಕ್ರಿಯಾಶೀಲ ಪ್ರಿನ್ಸಿಪಾಲ್ ಆಗಿದ್ದಾರೆ ಪ್ರೊಫೆಸರ್ ಇಸ್ಮಾಯಿಲ್ ಖಾನ್. ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಕೂಡಲೇ ಅವರು ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮದ ಮಹತ್ವವನ್ನು ಮನಗಂಡು ಅವರು ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಾನು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದರ ಉಲ್ಲಾಲ ಸೆಂಟರ್ನ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ನಾನು ಅವರಿಗೆ ಕೋರ್ತಾ ಇದ್ದೇನೆ. ನಮ್ಮ ಮತ್ತೋರ್ವ ಅತಿಥಿ ಶ್ರೀಮತಿ ಶಮೀಮಾ ಕುತಾರ್, ಇವರು ಬಹುಭಾಷಾ ಲೇಖಕಿ, ಅದೇ ರೀತಿ ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ, ಉತ್ತಮ ಲೇಖಕಿ, ಬರಹಗಾರ್ತಿ ಕೂಡ ಆಗಿದ್ದಾರೆ. ಅವರು ಈ ಸಮಾಜದಲ್ಲಿ ಒಳ್ಳೆಯ ಒಂದು ಚಿಂತನೆಯನ್ನು ಮೂಡಿಸಲಿಕ್ಕಾಗಿ ಇಲ್ಲಿ ಸಾಹಿತ್ಯದ ಬಗ್ಗೆ ಆಗಲಿ,
ಶಿಕ್ಷಣದ ಬಗ್ಗೆ ಆಗಲಿ, ಮಹಿಳಾ ಸಬಲೀಕರಣದ ಬಗ್ಗೆಯಾಗಲಿ, ಅದೇ ರೀತಿ ಸಾಮಾಜಿಕ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಅವರು ತಮ್ಮ ಬರಹಗಳ ಮೂಲಕ, ಅದೇ ರೀತಿ ಉಪನ್ಯಾಸಗಳ ಮೂಲಕ ಅವರು ಮಾಡ್ತಾ ಇದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿರುವುದು ನಮಗೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯ ವಿಷಯವಾಗಿದೆ. ನಾನು ಅವರನ್ನು ಈ ಸಂದರ್ಭದಲ್ಲಿ ಬಹಳ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಜನಾಬ್ ಮೊಹಮ್ಮದ್ ಇಸಾಕ್, ಸುಪರಿಚಿತ ವ್ಯಕ್ತಿತ್ವ. ಇವರು ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಾರೆ. ಇವರು ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ಇದರ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಈ ಕ್ಯಾಂಪಸ್ನಲ್ಲಿರುವಂತಹ ಮಸ್ಜಿದ್ ಸುಮಯ್ಯ ಇದರ ಖತೀಬರು ಕೂಡ ಆಗಿದ್ದಾರೆ. ಅವರನ್ನು ನಾನು ಬಹಳ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಾಗಿ ನಮ್ಮ ಜೊತೆಗೆ ಇದ್ದಾರೆ ಜನಾಬ್ ಯೇಶ್ ಮಹಮೂದ್, ಚೇರ್ಮನ್ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಉಳ್ಳಾಲ. ಯಾವ ವಿದ್ಯಾಸಂಸ್ಥೆಯಲ್ಲಿ ನಾವಿಂದು ಬಂದು ಸೇರಿದ್ದೇವೋ ಆ ಟ್ರಸ್ಟ್ ಅದು ನಡೆಸುವಂತಹ, ಈ ವಿದ್ಯಾಸಂಸ್ಥೆ ನಡೆಸುವಂತಹ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಅದರ ಚೇರ್ಮನ್ ಆಗಿದ್ದಾರೆ ಜನಾಬ್ ಯೇಶ್ ಮಹಮೂದ್. ಅವರು ಎಲ್ಲ ರೀತಿಯ ಸಹಕಾರವನ್ನು ನಮಗೆ ನೀಡಿದ್ದಾರೆ. ಅವರನ್ನು ನಾನು ಬಹಳ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜನಾಬ್ ಇಲ್ಯಾಸ್ ಇಸ್ಮಾಯಿಲ್ ಇದ್ದಾರೆ ನಮ್ಮ ಜೊತೆಗೆ, ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಇದರ ಸ್ಥಾನೀಯ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಬ್ರದರ್ ಸಾಹಿಲ್ ಅವರಿದ್ದಾರೆ, ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಉಳ್ಳಾಲ ಇದರ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ನಾನು ಬಹಳ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಗೌರವ ಉಪಸ್ಥಿತಿಯಾಗಿ ನಮ್ಮ ಮಧ್ಯೆ ಇದ್ದಾರೆ ಜನಾಬ್ ಇಸಾಕ್ ಹಸನ್, ಅಧ್ಯಕ್ಷರು ಅಲ್ ಫುರ್ಖಾನ್ ಅರಬಿಕ್ ಇನ್ಸ್ಟಿಟ್ಯೂಟ್ ಬಬ್ಬುಕಟ್ಟೆ. ಸೊ ಈ ಇನ್ಸ್ಟಿಟ್ಯೂಟ್ನ ಅನೇಕ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಅವರು ಪಾಸಾಗಿದ್ದಾರೆ. ಪ್ರತಿ ವರ್ಷವೂ ಕೂಡ ಬಹಳಷ್ಟು ಅಲ್ ಫುರ್ಖಾನ್ನ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಅದೇ ರೀತಿ ಉತ್ತಮ ಅಂಕಗಳನ್ನು ಕೂಡ ಅವರು ಪಡೀತಾರೆ. ನಾನು ಈಗಾಗಲೇ ಹೇಳಿದಂತಹ ಒಂದು 100ರಲ್ಲಿ 100 ಅಂಕ ಪಡೆದಂತಹ ವಿದ್ಯಾರ್ಥಿನಿ, ಅವಳು ಕೂಡ ಅಲ್ ಫುರ್ಖಾನ್ನ ಸ್ಟೂಡೆಂಟ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಜನಾಬ್ ಇಸಾಕ್ ಹಸನ್ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗ ಇದರ ಉಪಾಧ್ಯಕ್ಷೆ ಶ್ರೀಮತಿ ಹಫ್ಸಾ ಅವರು ಇದ್ದಾರೆ. ಅವರನ್ನು ಕೂಡ ಬಹಳ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇದರ ಉಲ್ಲಾಲದ ಕಾರ್ಯದರ್ಶಿ ಅಲೀಮಾ ನಿದಾ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಕರೆಗೆ ಓಗೊಟ್ಟು ಇಲ್ಲಿ ಬಂದಿರುವಂತಹ ನನ್ನೆಲ್ಲ ಮಹನೀಯರು, ಗೌರವಾನ್ವಿತ ಹಿರಿಯರು, ಪ್ರೀತಿಯ ಮಾತೆಯರು, ಹೆತ್ತವರು, ವಿದ್ಯಾರ್ಥಿನಿಯರು, ಮಾಧ್ಯಮ ಮಿತ್ರರು, ಸಂಘಟಕರು ಎಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ಈ ಪರೀಕ್ಷೆ ಬರೆದು ಪಾಸಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಖಿರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದರ ಸಂಕ್ಷಿಪ್ತ ಪರಿಚಯ ಮತ್ತು ಅದರ ಉದ್ದೇಶವನ್ನು ವಿವರಿಸಿ ಇಂದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಅತಿಥಿಗಳನ್ನು ಮತ್ತು ಎಲ್ಲರನ್ನು ಸ್ವಾಗತಿಸಿದ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಇವರಿಗೆ ಜಜಾಕುಮುಲ್ಲಾ ಖೈರ್. ಅತಿಥಿ ಭಾಷಣ ಇದನ್ನು ನೆರವೇರಿಸಲು ಪ್ರೊಫೆಸರ್ ಇಸ್ಮಾಯಿಲ್ ಖಾನ್ ಇವರನ್ನು ನಾನು ಪೋಡಿಯಂ ಕಡೆ ಆಹ್ವಾನಿಸುತ್ತಿದ್ದೇನೆ. ಇವರು ಆಗಿದ್ದಾರೆ. ಇವರು ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮನ ಅಲಂಕರಿಸಿದ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ನನ್ನ ಸಲಾಮುಗಳು. ಅಸ್ಸಲಾಮು ಅಲೈಕುಂ. ಮೊಟ್ಟ ಮೊದಲನೇದಾಗಿ ನಾನು ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ವ್ಯವಸ್ಥಾಪಕರ ತಂಡಕ್ಕೆ, ಉಳ್ಳಾಲ ಸೆಂಟರ್ ವ್ಯವಸ್ಥಾಪಕರ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇನೆ. ಈ ಒಂದು ಸಮಾರಂಭಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಪರಿಗಣಿಸಿದ್ದಾರೆ. ಹಾಗೆ ನನ್ನ
ನೆಚ್ಚಿನ ಸ್ನೇಹಿತರಾದ ಡಾಕ್ಟರ್ ಮುಬೀನ್ ಸರ್ ಸಹ ಇದರ ಒಂದು ತುಂಬ ಭಾಗಿಯಾಗಿದ್ದಾರೆ. ಇಲ್ಲಿನ ಮಕ್ಕಳು ಈಗಾಗಲೇ ನಾವು ಕೇಳಿದ ಹಾಗೆ 100ಕ್ಕೆ 100, 60ಕ್ಕೆ 60 ಜನ, ಅದರಲ್ಲಿ ಸುಮಾರು ಹುಡುಗರು 100ಕ್ಕೆ 100 ಎಲ್ಲ ಒಳ್ಳೆ ರಿಸಲ್ಟ್ಸ್ ತೆಗೆದಿದ್ದಾರೆ. ವೆರಿ ಗುಡ್ ರಿಸಲ್ಟ್, ಒಳ್ಳೆ ಫಲಿತಾಂಶನ ಸೆಕ್ಯೂರ್ ಮಾಡಿದ್ದಾರೆ. ಸೊ ಅವರಿಗೂ ಸಹ ನನ್ನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಇದರ ಜೊತೆಗೆ ಈ ನಮ್ಮ ಮುಸ್ಲಿಮರ ಒಂದು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ, ಒಬ್ಬ ಪ್ರಾಂಶುಪಾಲನಾಗಿ ನಾನು 13 ವರ್ಷದ ಅನುಭವದಲ್ಲಿ ನಾನು ನಿಮಗೆ ಹೇಳ್ತಿರೋದು, ತುಂಬ ವಿದ್ಯಾಭ್ಯಾಸದಲ್ಲಿ ತುಂಬ ಅಂದರೆ ತುಂಬ ಜನ ಹಿಂದೇಟು ಹಾಕ್ತಿದ್ದಾರೆ. ಯಾಕೆಂದರೆ ಈಗಿನ ಪ್ರಪಂಚದಲ್ಲಿ ಈಗಿನ ಸ್ಥಿತಿಯಲ್ಲಿ ದೀನಿಯಾತ್ ಮತ್ತು ದುನಿಯಾ ಎರಡೂ ಸಹ ನಾವು ಬ್ಯಾಲೆನ್ಸ್ ಮಾಡಿದಾಗ ಮಾತ್ರ ನಾವಿಲ್ಲಿ ಬದುಕಬಹುದು. ಸೊ ನಾನು ಎಲ್ಲ ಪೇರೆಂಟ್ಸ್ಗೂ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಇದು ನನ್ನ ಅನುಭವ, ನಾನು ಹೇಳ್ತಾ ಇದ್ದೀನಿ, ಯಾರೂ ಬೇಸರ ಮಾಡ್ಕೋಬಾರ್ದು. ಮಕ್ಕಳಿಗೆ 3 ಥರ ಮಕ್ಕಳಿರ್ತಾರೆ. ಒಂದು ಹಠ, ನನಗಿದೇ ಬೇಕು. 2ನೇದು ಆಸೆ, ನಾನು ಇಂಥದ್ದು ಕಂಡ್ರೆ ಆಸೆ. 3ನೇದು ಅವಕಾಶ, ಆ ಒಂದು ಸಮಯಕ್ಕೆ ಬೇಕಾಗಿರುವಂತಹ ಅವಕಾಶ. ಈ 3ರಲ್ಲೂ ನಮ್ಮ ಪೋಷಕರು 80%, 80% ಹಠ ಪಡೆಯುವಂತಹ ಮಕ್ಕಳಿಗೆ ಅವ್ರು ಏನು ಬೇಕಾದರೂ ನೀವು ಅದು ಕೊಡಿಸ್ಬಿಡ್ತೀರಾ. ಇನ್ನು 10% ಆಸೆ, ಇಷ್ಟಪಟ್ಟಿದ್ದಾನೆ, ತಗೊಳ್ಳಿ. ಇನ್ನು 10% ಏನೂ ಕೊಡ್ಸೋಕ್ಕಾಗ್ತಾ ಇಲ್ಲ, ಆದರೂ ಅದು ಅವಕಾಶ ಕೊಡಿಸ್ಲೇಬೇಕು, ಕೊಡಿಸ್ತಾ ಇದ್ದೀವಿ. ಈ 3ರಲ್ಲಿ ನಿಮ್ಮ ಮಗು ಒಂದು ಉತ್ತಮ ಸ್ಥಾನನ ಹೋಗಬೇಕಾದ್ರೆ 3ನೇದನ್ನು ಮಾತ್ರ ಅಳವಡಿಸಿ. ಹಠ ಬೇಡ, ಆಸೆ ಬೇಡ, ಅವಕಾಶ. ನಮಗೆ ಏನು ಅವಕಾಶ ಇದೆ, ನಮಗೆ ಎಷ್ಟು ನಮ್ಮ ಒಂದು ಬೆಲೆ ಇದೆ, ನಾವು ಅಲ್ಲಿವರೆಗೂ ಮಾತ್ರ ಹೋಗಬೇಕಾಗುತ್ತೆ. ಈ ಹಠ ಆಸೆ ಪಡುವಂತಹ ಹಿಂದೆ ನಾವು ಹೋದಾಗ ನಮ್ಮ ಮಕ್ಕಳ ಭವಿಷ್ಯನ ನಾವೇ ನಮ್ಮ ಕೈಯಾರೆ ಕೆಡಿಸುವಂಥದ್ದಾಗುತ್ತೆ. ಮತ್ತು ಮಕ್ಕಳಿಗೆ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಸುಮಾರು ಐ ಆಮ್ ಟಾಕಿಂಗ್ ಓನ್ಲಿ ಮುಸ್ಲಿಮ್ಸ್ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಸುಮಾರು ಹುಡುಗರು 10 ಗಂಟೆ ನಂತರ, 11 ಗಂಟೆ ನಂತರ ದಾರಿಯಲ್ಲೇ ಇರ್ತಾರೆ. 4 ಜನ 5 ಜನ ಸ್ಕೂಟ್ರಲ್ಲಿ ಬರೋದು, ಕಾರಲ್ಲಿ ಬರೋದು, ಎಲ್ಲ ಒಂದು ಕಡೆ ನಿಂತ್ಕೊಳ್ಳೋದು. 10, 11, 12 ಗಂಟೆ ಈ ರೀತಿ ಈ ನಮ್ಮ ಮಕ್ಕಳು ಇಂತಹ ಜಾಗದಲ್ಲಿ ಸಮಯವನ್ನು ಕಳೀತಾ ಇದ್ದರೆ, ನಾಳೆ ನಮ್ಮ ಒಂದು ಜನರ ಪರಿಸ್ಥಿತಿ, ನಾಳೆ ನಮಗೆ ಬರುವಂತಹ ಒಂದು ಪೀಳಿಗೆಯ ಪರಿಸ್ಥಿತಿ ಹೇಗಾಗಿರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಸೊ ನನ್ನ ಒಂದು ಬೇಡಿಕೆ, ದಯವಿಟ್ಟು ಮಕ್ಕಳನ್ನು 9 ರಿಂದ 9:30 ಒಳಗಡೆ ಮಲಗಿಸ್ಬಿಡಿ. ಈ ಮಗ್ರಿಬ್ ಆಯಿತು, ಇಶಾ ಆಯಿತು, ಊಟ ಆಯಿತು, 1 ಅವರ್ ಅಥವಾ ಅರ್ಧ ಗಂಟೆ, 1 ಅವರ್ 1.5 ಅವರ್ ಓದಿಸಿ ಮತ್ತು 9 ರಿಂದ 9:30 ಒಳಗಡೆ ಹಾಸಿಗೆಗೆ ಕಳಿಸ್ಬಿಡಿ. ನೀವು 9 ರಿಂದ 9:30 ಒಳಗಡೆ ಹಾಸಿಗೆಗೆ ಕಳಿಸಿದಾಗ ನಿಮಗೆ 3 ಲಾಭ ಬರುತ್ತೆ. ದಯವಿಟ್ಟು ಕೇಳಿ. ಒಂದು, ಹುಡುಗ 9:30ಗೆ ಮಲಗಕ್ಕೆ ಹೋದಾಗ ಹುಡುಗ ಏನು ಮಾಡ್ತಾನೆ ಹೇಳಿ, ಜಾಸ್ತಿ ಸಮಯನ ನಿದ್ದೆ ಮಾಡ್ತಾನೆ. 2ನೇದು, ಬೆಳಗಿನ ಜಾವ ಬೇಗ ಎದ್ದೇಳ್ತಾನೆ. 3ನೇದು, 9 ರಿಂದ ಅವನು ಮಲಗಿದಾಗ 9 ರಿಂದ 10, 11ರವರೆಗೂ ನೀವೇನು ನೋಡ್ತಾ ಇರ್ತೀರಾ, ಏನಿದು ಆ ಮೊಬೈಲ್ ಸ್ವಭಾವ ದೂರ ಹೋಗುತ್ತೆ. ಈ ಮೊಬೈಲಿಂದ ನಮ್ಮ ಎಲ್ಲ ಮಕ್ಕಳು ಸಹ ತುಂಬ ಹತ್ತಿರ ಆಗಿಬಿಟ್ಟಿದ್ದಾರೆ. ಅದರಿಂದ ವಿದ್ಯಾಭ್ಯಾಸದಲ್ಲಿ ನಾವು ದೂರ ಇದ್ದೀವಿ ನಾವು. ಸೊ ಹಾಗಾಗಿ ನಾನು ಎಲ್ಲ ಪೋಷಕರಿಗೂ ಇದು ನನ್ನ ಅನುಭವ ನಾನು ಹೇಳ್ತಾ ಇರೋದು, ಮಕ್ಕಳಿಗೆ ಹಠ ಬಿದ್ದರೆ ಅಥವಾ ಆಸೆ ಬಿದ್ದರೆ ಏನನ್ನೂ ಕೊಡಿಸಬೇಡಿ.
ಅವಶ್ಯಕತೆ ಇದ್ದರೆ ಮಾತ್ರ ಯಾವುದೇ ಒಂದು ವಸ್ತುವಿಗೆ, ಯಾಕಂದರೆ ಮಕ್ಕಳಿಗೆ ಗೊತ್ತಾಗಬೇಕು, ನೀವು ಕಷ್ಟಪಟ್ಟು ಅಲ್ಲಿಗೆ ಬರ್ತಾ ಇದ್ದೀರಾ, ಕಷ್ಟಪಟ್ಟು ನೀವು ಕೊಡಿಸ್ತಿದ್ದೀರಾ. ಚೈಲ್ಡ್ ಮಸ್ಟ್ ನೋ ದ ವ್ಯಾಲ್ಯೂ ಆಫ್ ಮನಿ. ಆ ಮಗುಗೆ ಹಣದ ಬೆಲೆ ಗೊತ್ತಾಗಬೇಕು, ವ್ಯಾಲ್ಯೂ ಆಫ್ ಟೈಮ್, ಸಮಯದ ಬೆಲೆ ಗೊತ್ತಾಗಬೇಕು, ವ್ಯಾಲ್ಯೂ ಆಫ್ ರಿಸಲ್ಟ್, ಫಲಿತಾಂಶದ ಬೆಲೆ ಗೊತ್ತಿರಬೇಕು. ಅದಕ್ಕೆ ನೋಡಿ, ನಮ್ಮ ಧೀರುಭಾಯ್ ಅಂಬಾನಿ ಒಂದು ಸಾರಿ ಅವರು, ಭಾಳ ಹಿಂದಿನ ವರ್ಷದ ಮಾತಿದು, ಅವರು ಒಂದು ಪೆಟ್ರೋಲ್ ಬಂಕಲ್ಲಿ ಎಂಥದ್ದೋ ಕೆಲಸ ಏನೋ ಮಾಡ್ತಾಯಿದ್ರು. ಅವರಿಗೆ ತಿಂಗಳ ಸಂಬಳ 300 ರೂಪಾಯಿ, 300 rupees per month ಸ್ಯಾಲ್ರಿ. ಭಾಳ ಹಿಂದಿನ ಭಾಳ ಹಿಂದಿನ ವರ್ಷದ ಮಾತಿದು. ಅವರು ಒಂದು ತಿಂಗಳು ದುಡಿದ್ರು, ಮತ್ತು ಅಲ್ಲಿಂದ ಬಂದರು, 300 ರೂಪಾಯಿ ತೊಗೊಂಡು ಬಂದು ಒಂದು ಹೋಟೆಲ್ಗೆ ನೋಡಿದ್ರು, ಹೋಟೆಲ್ ತಾಜ್, ಅದು ಮುಂಬೈಯಲ್ಲಿದೆ. ಆ ತಾಜ್ ಹೋಟೆಲಲ್ಲಿ ಎಲ್ಲರೂ ಹೋಗ್ತಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದು ಸರ್ತಿ ಹೋಗೋಣ ಅಂತ ಹೇಳಿಬಿಟ್ಟು ಆ 300 ರೂಪಾಯಿ ತೊಗೊಂಡೋಗಿ ಬರೀ ಒಂದು ಟೀಗೆ 300 ರೂಪಾಯಿ ಹೋದರು, ಟೀ ಕುಡಿದ್ರು, ಬಂದುಬಿಟ್ರು ನಮ್ಮ ಅಂಬಾನಿ ಸಾಹೇಬರು. ಅವರ ಜೊತೆಗಾರರು ಅವ್ರು ಕೇಳ್ತಾರೆ, ಸಂಬಳ ಏನು ಮಾಡಿದೆ? ಸಂಬಳ ಏನು ಮಾಡಿದೆ ಅಂದರೆ, ನಾನು ದುಡಿದೆ, ಇಲ್ಲಿಗೆ ಹೋಗಿ 300 ರೂಪಾಯಿ ಕೊಟ್ಟು ಟೀ ಕುಡಿದು ಬಂದೆ. ಎಲ್ಲ ಜೊತೆಗಾರರು ಹೇಳ್ತಾರೆ, 300 ರೂಪಾಯಿ ಬೆಲೆ ನಿನಗೆ ಗೊತ್ತಾ? 300 ರೂಪಾಯಿ ಹೋಗಿ 30 ದಿನದ ಒಂದು ಸಂಬಳ ಒಂದೇ ದಿನದಲ್ಲಿ ಹಾಕಿ ಬಂದಿದೆಯಲ್ಲ, ಮನೆಯವ್ರಿಗೆ ಏನು ಕೊಡ್ತಿದ್ಯಾ? ಸಂಸಾರನ ಹೇಗೆ ನಡೆಸ್ತೀಯಾ? ಅದಕ್ಕೆ ಅಂಬಾನಿಯವರ ಉತ್ತರ ಏನಂತ ಹೇಳಿದ್ರೆ, ನಾನು ಹೋಗಿದ್ದು 300 ರೂಪಾಯಿ ಮುಖ ನೋಡಿ ಹೋಗಿಲ್ಲ, 300 ರೂಪಾಯಿ ಹೋದರೂ ಪರವಾಗಿಲ್ಲ, ಅಲ್ಲಿ ಬಂದು ಹೋಗುವಂತಹ ಜನರ ಒಂದು ಯೋಚನೆ ಎಂತಹದ್ದು, ಅವರ ಒಂದು ದಿಶಾಯುಕ್ತ, ಅವರ ಒಂದು ಭವಿಷ್ಯದ ಮಾತುಗಳು ಎಂತಹದ್ದು ಅನ್ನುವ ಒಂದು ಸ್ಥಿತಿ, ಅದೊಂದು ಅವರ ಒಂದು ಅನಿಸಿಕೆಗಳನ್ನು ನಾನು ಗಮನಿಸ್ತಿದ್ದೆ. ಅವರ ಮಾತುಗಳನ್ನು ಗಮನಿಸಕ್ಕೆ ನಾನು ಹೋದೆ ಹೊರತು ಈ ಟೀ ಕುಡಿಯೋಕ್ಕಂತೂ ಅಲ್ಲ. ಆ ಒಂದು ಜನಗಳ ಆ ಒಂದು ನುಡಿಗಳು, ಅವರ ಮಾತುಗಳು, ಅವರ ಭಾಷಣಗಳು ನನ್ನ ಕಿವಿ ಮೇಲೆ ಬಿದ್ದು, ನಾನು ಛಲದಿಂದ ಅವರ ಮೇಲೆ ಹೋಗಬೇಕು ಅಂತ ಹೇಳಿಬಿಟ್ಟು ಇವತ್ತು ನನ್ನ ಕೆಳಗಡೆ ಎಲ್ಲರೂ ಇದ್ದಾರೆ. ಅಂದರೆ ಯೋಚನೆ ಅಂತ ಹೇಳಿದರೆ, ಯೋಚನೆ ನಾವು ಏನು ಮಾಡಬೇಕು, ಮುಂದೆ ದೊಡ್ಡದಾಗಬೇಕು, ಒಳ್ಳೆಯದಾಗಬೇಕು ಅನ್ನೋ ಯೋಚನೆ ಮಾಡಬೇಕು. ಇವಾಗ ಏನಾಗ್ತಿದೆ ಅಂದರೆ, ಇಲ್ಲಿ ಬೇಸರ ಮಾಡ್ಕೋಬೇಡಿ, ನನ್ನ ಅನುಭವನ ನಿಮ್ಗೆ ಹೇಳ್ತಿದ್ದೀನಿ. ಈಗ ಇಲ್ಲಿ ಏನಾಗ್ತಿದೆ, ಈಗ ನಮ್ಮ ಕಾಲೇಜಿಗೆ ಹುಡುಗರು ಬರ್ತಾರೆ, ಅಪ್ಪ ದುಬೈ ಸೌದಿಯಲ್ಲಿ ಬೆವರು ಸುರಿಸ್ತಾ ಇರ್ತಾರೆ, ಅಮ್ಮ ಇಲ್ಲಿ ಮನೆ ನೋಡ್ತಾ ಇರ್ತಾರೆ, ಮಗ ಇಲ್ಲಿ ಕಾಲೇಜಿಗೆ ಬರ್ತಾನೆ. ಆದರೆ ಮಗನಿಗೆ ಅದರ ಅರಿವಿಲ್ಲ. ತಂದೆ ಎಷ್ಟು ಕಷ್ಟಪಡ್ತಾರೆ, ತಾಯಿ ಮನೆಯಲ್ಲಿ ಎಷ್ಟು ಕಷ್ಟಪಡ್ತಾರೆ, ಅರಿವಿಲ್ಲ. ಹಾಗಾಗಿ ನಾನು ಎಲ್ಲ ಪೋಷಕರಿಗೂ ನನ್ನ ಒಂದು ವೈಯಕ್ತಿಕ ಬೇಡಿಕೆ, ಮಕ್ಕಳನ್ನು ಆದಷ್ಟು ಬೇಗ ಮಲಗಿಸಿ, ಬೆಳಗಿನ ಜಾವ ಆದಷ್ಟು ಬೇಗ ಎಬ್ಬಿಸಿ. ಒಂದು ಹೆಚ್ಚು ಸಮಯ ಮಕ್ಕಳು ಮಲಗ್ತಾರೆ, ಎರಡನೇದು ಮೊಬೈಲಿಂದ ದೂರ ಇರ್ತಾರೆ, ಮೂರನೇದು ಈ ಮೈಂಡ್, ಜ್ಞಾನ ಅನ್ನೋದು ತುಂಬ ಫ್ರೆಶ್ ಆಗಿರುತ್ತೆ. ದಯವಿಟ್ಟು ಆಚೆ ಕಡೆ ಕಳಿಸ್ಬೇಡಿ. ಆ ಟೂ ವೀಲರ್ ಕೊಡೋದು, ಆ 4 ವೀಲರ್ ಕೊಡೋದು, ದಯವಿಟ್ಟು ಇಂಥವೆಲ್ಲ ಅವಾಯ್ಡ್ ಮಾಡಿ. ಯಾಕಂದರೆ ನಾನು ತುಂಬ ಆಕ್ಸಿಡೆಂಟ್ಸ್ ಕೇಸ್ ಕೇಳ್ತಾ ಇದ್ದೀನಿ ಬರೀ ನಮ್ಮ ಮುಸ್ಲಿಮ್ಸ್ದೇ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟರು, ನಾನು ಇದನ್ನು ನಿಮ್ಮವರೆಗೂ ತಲುಪಿಸಲೇಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ಮಕ್ಕಳನ್ನು, ಮತ್ತು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬೈಬೇಡಿ. ಮಕ್ಕಳೇ, ನಮ್ಮ ಮಕ್ಕಳಿಗೆ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಹೇಳಿದ್ರೆ, ಒಂದಲ್ಲ, ಎರಡರಲ್ಲ, ಮೂರಲ್ಲ, ನಾಲ್ಕಲ್ಲ, 10 ಸಾರಿ ಹೇಳಿದಾಗ ಮಗುವಿನ ಒಂದು ಮೈಂಡ್ ಏನಿದೆ ಖಂಡಿತ ಬದಲಾಗುತ್ತೆ. ಮತ್ತು ನೀವು ಹೇಳೋ ರೀತಿಯಲ್ಲಿ ಆ ಮಗುವಿನ ಭವಿಷ್ಯ ಕೂತಿರುತ್ತೆ. ಹೊಡಿಯೋಕ್ಕೂ ಹೋಗಬಾರ್ದು, ಹೊಡಿಬೇಡಿ ಮಕ್ಕಳಿಗೆ, ಸುಮ್ಮನೆ ಹೊಡೆದು ಬಿಡ್ತೀರಾ. ದಯವಿಟ್ಟು ಮಕ್ಕಳನ್ನು ಮುದ್ದಾಗಿ ಸಾಕಿ, ಮತ್ತೆ ಒಳ್ಳೆ ಸಂಸ್ಕಾರನ ಕೊಡಿ. ನಾಳೆ ನಿಮ್ಮ ಮಗುವಿನ ಭವಿಷ್ಯ, ನಿರ್ಧಾರಗಳು, ಅವನ ಒಂದು ಮುಂದಾಲೋಚನೆಗಳು ಎಲ್ಲ ನಿಮ್ಮ ಮೇಲೆ ಆಧಾರವಾಗಿರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಕ್ಕಳು ಎಲ್ಲಿ ಪ್ರತಿಯೊಂದು ಫೀಲ್ಡಲ್ಲೂ ನಮ್ಮ ಮಕ್ಕಳು ಮುಂದೆ ಬರಬೇಕು. ಅರ್ಥ ಮಾಡ್ಕೊಬಿಡಿ. ದಯವಿಟ್ಟು ನಾನು ಮತ್ತೆ ಹೇಳ್ತಿದ್ದೀನಿ, ಮಕ್ಕಳನ್ನು ಆದಷ್ಟು ನಿಮ್ಮ ಒಳಗೆ ಇಟ್ಕೊಳ್ಳಿ.
ಈಗಿನ ಪರಿಸ್ಥಿತಿ ಏನಾಗಿದೆ, 2 ರೂಮ್ ಇದ್ದರೆ ಅಲ್ಲಿ ಅಕ್ಕ ತಂಗಿ ಒಂದು ಮೊಬೈಲ್, ತಮ್ಮ ಒಂದು ಮೊಬೈಲ್, ಇಲ್ಲಿ ಅಪ್ಪ ಬ್ಯುಸಿ ಮೊಬೈಲಲ್ಲಿ, ಅಲ್ಲಿ ಅಮ್ಮನೂ ಬ್ಯುಸಿ. ಅಮ್ಮ ಅದು ನೋಡ್ತಾನೆ ಆಯಿತು ಹೋಗು 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 ಹೋಗು. ದಿಸ್ ಇಸ್ ದ ಕಲ್ಚರ್ ಗೋಯಿಂಗ್ ಆನ್. ಇದೇ ನಡೀತಾ ಇರೋದು ನಮ್ಮ ಮನೆಗಳಲ್ಲಿ. ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ಮಕ್ಕಳಿಗೆ, ನನ್ನ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಕ್ಕಳಿಗೆ ನೋಡಿದಾಗ ಇದೆಲ್ಲ ಪಿಕ್ಚರ್ಸ್ ನನ್ನ ಮುಂದೆ ಬರ್ತಾ ಇದೆ. ಸೊ ಇಲ್ಲಿ ತ್ರಿಭುಜ ಅಂತ ಏನು ನಾವು ಕರಿತೀವಿ ಅದು ಸರಿಯಾಗಿರಬೇಕು. ಆ ತ್ರಿಭುಜ ಏನಂತ ಹೇಳಿದ್ರೆ, ಒಂದು ತ್ರಿಭುಜದಲ್ಲಿ 3 ಕೋನ ಇರುತ್ತೆ. ಒಂದು ಕೋನ ಬಂದು ಟೀಚರ್, 2ನೇ ಕೋನ ಬಂದು ಸ್ಟೂಡೆಂಟ್, 3ನೇ ಕೋನ ಬಂದು ತಂದೆ ತಾಯಿ. ಅಲ್ಲಿ ತಂದೆ ತಾಯಿ ಸರಿ ಇರಬೇಕು, ಇಲ್ಲಿ ಟೀಚರ್ ಸರಿ ಇರಬೇಕು, ಅಲ್ಲಿ ಆವಾಗ ತಾನೇ ಆ ಹುಡುಗ ಸರಿ ಹೋಗ್ತಾನೆ. ಹುಡುಗರಿಗೆ ಏನು, ಮಕ್ಕಳಿಗೆ ಏನು ಗೊತ್ತಾಗೋದಿಲ್ಲ. ಅವನು ಅಷ್ಟು ದೊಡ್ಡದಾಗಿದ್ದಾನೆ, ಅವನಿಗೇನು ಅಷ್ಟು ಮಾತ್ರ ಇದು ಬೇಡವಾ, ಅವನೇನು ಹಾಲು ಕುಡಿಯೋ ಮಗುನ, ಆ ರೀತಿಯೆಲ್ಲ ಬೈಬಾರ್ದು ಮಕ್ಕಳಿಗೆ ಬೈಯೋದ್ರಲ್ಲಿ ಏನು ಸುಖ ಇಲ್ಲ. ನಾನು 13ನೇ ದಿಸ್ ಈಸ್ ಮೈ 13th ಇಯರ್, ಇದು 13ನೇ ವರ್ಷ ನಾನು ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 770 ಮಕ್ಕಳು ದುಬೈ, ಕತಾರ್, ಮಾಲ್ಡೀವ್ಸ್, ಸೌದಿ ಅರಬ್, ಅಬುದಾಬಿ ಇಂಥ ಕಡೆ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು. ಯಾರು ಪೇರೆಂಟ್ಸ್ ಅವ್ನು ಓದೋದಿಲ್ಲ ಬಿಟ್ಬಿಡಿ ಸರ್, ಅವ್ನು ಯಾಕೆ ನಿಮಗೆ ಅಂತಾನೂ ನನಗೆ ಹೇಳಿರೋದು ನಾನು ಕೇಳಿದ್ದೀನಿ. ಆದರೆ ನಾನು ಸೋತಿಲ್ಲ. ಈಗ ಎಲ್ಲ ಮಕ್ಕಳು ನನಗೆ ಮೆಸೇಜ್ ಮಾಡ್ತಾರೆ, ಸರ್ ನಿಮ್ಮಿಂದ ನಾನು ಇಲ್ಲಿದ್ದೀನಿ. ಸಾಕು. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮಕ್ಕಳನ್ನ ನಿಮ್ಮ ಹಿಡಿತದಲ್ಲಿ ಎಲ್ಲಿವರೆಗೂ ನೀವು ಹಿಡಿತೀರಾ ನಿಮ್ಮ ಮನೆ ಅಷ್ಟು ಬೆಳಕಾಗುತ್ತೆ. ಮಕ್ಕಳನ್ನು ಯಾವಾಗಿದ್ರೂ ನಿಮ್ಮ ಹತ್ತಿರದಲ್ಲೇ ಇಟ್ಕೊಳ್ಳಿ. ಮೊಬೈಲ್ ಯೂಸ್ ಮಾಡೋದನ್ನ ದಯವಿಟ್ಟು ಕಡಿಮೆ ಮಾಡಿ. ನೋಡಿ, ಮೊನ್ನೆ ನಾನು ಒಂದು ಇಂಟರ್ವ್ಯೂಗೆ ಹೋಗಬೇಕಾದ್ರೆ, ನಾನು ಇಂಟರ್ವ್ಯೂಗೆ ಕರಿಬೇಕಾದ್ರೆ, ಇದರ ಮುಂಚೆ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ, ನಾನು ಪ್ರಿನ್ಸಿಪಾಲ್ ಆಗೋದಕ್ಕಿಂತ ಮುಂಚೆ ನಾನು ಪ್ರೊಡಕ್ಷನ್ ಇಂಜಿನಿಯರಿಂಗ್ ಕಂಪ್ನಿಯಲ್ಲಿ ನಾನು ಪ್ರೊಡಕ್ಷನ್ ಇಂಜಿನಿಯರ್ ಆಗಿದ್ದೆ. ಆವಾಗ ನನಗೆ ಒಂದು ಸರಿಯಾಗಿ ಕೇಳಿ, ದಯವಿಟ್ಟು ಎಲ್ಲರೂ ಕೇಳಬೇಕು, ನನಗೆ ಒಂದು ಪೋಸ್ಟ್ ಬೇಕಾಗಿತ್ತು, ಒಬ್ಬ ಇಂಜಿನಿಯರ್ ನನಗೆ ಬೇಕಾಗಿತ್ತು ನನ್ನ ಕಂಪ್ನಿಗೆ. ಆವಾಗ ನಮ್ಮ ಬಾಸ್ ಹೇಳಿದ್ರು, ಡಾಕ್ಟರ್ ಫಿಲಿಪ್ ಲಿವಿಸ್ ಅಂತ. ನಾನು ಬಾಸ್ಗೆ ಹೇಳಿದೆ, ಸರ್ ಏಕ್ ಪೋಸ್ಟ್ ಚಾಹಿಯೆ ಇಂಜಿನಿಯರ್ ಕಾ. ದೆನ್ ಬಾಸ್ ಟೋಲ್ಡ್ ಮೀ, ಬಾಸ್ ನನಗೆ ಹೇಳಿದ್ರು, ठीक है कल इंटरव्यू को बुला लो, BE मैकेनिकल कौन क्वालिफिकेशन BE मैकेनिकल कौन हो उनको इंटरव्यू को ले लो, इंटरव्यू आप ही करो और उसके बाद सेलेक्ट करो. ದೆನ್ ನಾನೇನು ಮಾಡಿದೆ, ಇಂಟರ್ವ್ಯೂಗೆ ಆ್ಯಡ್ ಮಾಡಿದೆ, ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಬೇಕಾಗಿದೆ ಬನ್ನಿ ಅಂತ. ಆವಾಗ ಅಲ್ಲಿ ಬಂದಿರೋದು 5 ಮೆಕ್ಯಾನಿಕಲ್ ಇಂಜಿನಿಯರ್ಸ್, BE ಮೆಕ್ಯಾನಿಕಲ್ ಆಗಿರೋರು 5 ಜನ ಬಂದಿದ್ದಾರೆ. ಅದರಲ್ಲಿ ಒಬ್ಬ ಡಿಪ್ಲೊಮಾ ಆಗಿರೋನು ಸಹ ಬಂದಿದ್ದಾನೆ. ಆದರೆ ಡಿಪ್ಲೊಮಾಗೆ ನಾವು ಕರೆದಿರೋದು BE ಮೆಕ್ಯಾನಿಕಲ್ಗೆ. ಮತ್ತು ನಾನು ಹೋಗಿ ನಮ್ಮ ಬಾಸ್ಗೆ ಹೇಳಿದೆ, ಸರ್ ನಾನು ಪೋಸ್ಟ್ಗೆ ಆ್ಯಡ್ ಮಾಡೋಕ್ಕೆ ಕರೆದಾಗ BE ಮೆಕ್ಯಾನಿಕಲ್ ಅಂತ ಹೇಳಿದೆ, ಬಟ್ ಒಬ್ಬ ಹುಡುಗ ಬಂದುಬಿಟ್ಟಿದ್ದಾನೆ, BE ಡಿಪ್ಲೊಮಾ ಮಾಡಿದ್ದಾನೆ ಅವನು. ಅದಕ್ಕೆ ನಮ್ಮ ಬಾಸ್ ಹೇಳಿದ್ರು, ಅವನು ಬಂದಿದ್ದಾನಲ್ಲ ಅವನಿಗೆ ಹಿಂದೆ ಕಳಿಸ್ಬೇಡ, ಇನ್ನು ಇಂಟರ್ವ್ಯೂ ಮಾಡು, ಅವನೇ ಸೆಲೆಕ್ಟ್ ಆಗಿಬಿಟ್ರೆ ಅವನಿಗೇನೆ ತೊಗೊಂಡ್ಬಿಡು. ಆಮೇಲೆ ನಾನು ಏನು ಹೇಳಿದೆ ಅಂದರೆ, ಆ 5 ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಈ ಡಿಪ್ಲೊಮಾ ಹುಡುಗ 6 ಜನನ್ನು ಕರೆಸಿದೆ. ಅವ್ರು 6 ಜನಕ್ಕೂ ನಾನು ಏನು ಹೇಳಿದೆ ಅಂದರೆ, ನಾನು ಒಂದೇ ಪ್ರಶ್ನೆ ಹಾಕ್ತೀನಿ, ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ, ಯಾರು ಮೊದಲು ಉತ್ತರ ಕೊಡ್ತೀರಾ ಅವರು ನನ್ನ ಕಂಪ್ನಿ ಒಳಗಡೆ ಬಂದುಬಿಡ್ತೀರಾ. 5 ಜನನೂ ರೆಡಿ ಇದ್ದರು. ಈ 5 ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬಂದಿರೋರೆಲ್ಲ ಫಸ್ಟ್ ಕ್ಲಾಸ್. ಆ ಡಿಪ್ಲೊಮಾ ಓದಿರುವಂತಹ ಹುಡುಗ ಬಂದು, ಅವನು ಡಿಪ್ಲೊಮಾ ಮಾತ್ರ ಓದಿದ್ದಾನೆ, ಬಟ್ ಅವನು ಸೆಕೆಂಡ್ ಕ್ಲಾಸ್, ಅವನದು ಪರ್ಸೆಂಟೇಜ್ ಕಡಿಮೆ ಇದೆ, ಆದರೂ ಅವನು ಬಂದಿದ್ದಾರೆ. ಬಾಸ್ ಹೇಳಿರೋದಕ್ಕೆ ಅವನಿಗೂ ನಾನು ತಗೊಂಡೆ ಒಳಗಡೆ. ನಾನು ಕ್ಲಿಯರಾಗಿ ಹೇಳಿದೆ ಅವ್ರಿಗೆ, ಒಂದೇ ಒಂದು ಕ್ವಶನ್ ಆನ್ಸರ್ ಯಾರು ಮಾಡಿದ್ರೆ ಅವ್ರು ಒಳಗಡೆ ಬರ್ತೀರಾ ಅಂತ ಹೇಳಿ. ನನ್ನ ಕ್ವಶನ್ ಏನು ಹೇಳಿದೆ ಗೊತ್ತಾ, ನಾನು ಅವ್ರಿಗೆ ಒಂದೇ ಕ್ವಶನ್ ಹಾಕಿದ್ದು, ಡು ಯು ನೋ ಹೌ ಟು ಮೇಕ್ ಟೀ? ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಡು ಯು ನೋ ಹೌ ಟು ಮೇಕ್ ಟೀ ಅಂದರೆ ನಾನು ಅವ್ರಿಗೆ ಏನು ಕೇಳಿದ್ದೆ ಅಂದರೆ, ನಿಮಗೆ ಟೀ ಮಾಡೋದಕ್ಕೆ ಬರುತ್ತಾ? ಆವಾಗ ಎಲ್ಲರೂ ನನ್ನನ್ನು ಗುರಾಯಿಸ್ಕೊಂಡು ನೋಡ್ತಿದ್ದಾರೆ. ಬಂದಿರೋದು BE ಮೆಕ್ಯಾನಿಕಲ್, ಟೀ ಮಾಡೋಕ್ಕೆ ಹೇಳ್ತಿದ್ದಾರೆ. ಮತ್ತು ನಾನು ಹೇಳಿದೆ, ನನ್ನ ಕ್ವಶನ್ ತುಂಬ ಸರಳವಾಗಿದೆ, ನನ್ನ ಕ್ವಶನ್ಗೆ ಆನ್ಸರ್ ಮಾಡಬೇಕು, ನಿಮಗೆ ಟೀ ಮಾಡೋಕ್ಕೆ ಬರುತ್ತಾ ಅಂತ. ಅದಕ್ಕೆ ಏನು ಸರ್ ನೀವು ಟೀ ಮಾಡೋಕ್ಕೆ ಹೇಳ್ತಿದ್ದೀರಾ? ಅದು ಬೇಕಾಗಿಲ್ಲ, ನಿಮಗೆ ಟೀ ಮಾಡೋಕ್ಕೆ ಬರುತ್ತಾ?
ಎಲ್ಲರೂ ಹೇಳಿದ್ರು ಹೌದು ನಮಗೂ ಬರುತ್ತೆ ನಮಗೂ ಬರುತ್ತೆ ನಮಗೂ ಬರುತ್ತೆ. ಸೊ ನಾನೇನು ಮಾಡಿದೆ, ನಮ್ಮ ಕಾನ್ಫರೆನ್ಸ್ ಹಾಲಲ್ಲಿ 6 ಜನಕ್ಕೆ 6 ಟೇಬಲ್ ಕೊಟ್ಟು 6 ಕಡೆ ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಅಲ್ಲೊಂದು 6 ಟೇಬಲ್ ಹಾಕಿ ಅವ್ರಿಗೇನೆ ನಾನು ಕೇಳಿದೆ ಟೀ ಮಾಡೋದಕ್ಕೆ ಏನೇನು ಬೇಕು. ಅದಕ್ಕೆ ಅವ್ರು ಹೇಳಿದ್ರು ಹಾಲು, ಪಾತ್ರೆ, ಕೆರೋಸಿನ್ದು ಸ್ಟವ್, ಆವಾಗ ಗ್ಯಾಸ್ ಇರಲಿಲ್ಲ, ಕೆರೋಸಿನ್ ಸ್ಟವ್, ಆಮೇಲೆ ಬೆಂಕಿ ಪಟ್ನ, ಆಮೇಲೆ ಟೀ ಪುಡಿ, ಏನೇನು ಬೇಕೋ ಎಲ್ಲ ಹೇಳಿದ್ರು. ನಾನೇನು ಮಾಡಿದೆ, 6 ಟೀ ಸೆಟ್ ಅಲ್ಲೇ ಕಳಿಸಿದೆ. ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಅಲ್ಲೊಂದು. ಅಲ್ಲಿ ಲಾಸ್ಟಲ್ಲಿ ಇರೋದು ಡಿಪ್ಲೊಮಾ ಹುಡುಗ, ಇಲ್ಲಿ 3 ಮೆಕ್ಯಾನಿಕಲ್ ಬಿ, ಇಲ್ಲಿ ಫಸ್ಟ್ ಸೆಕೆಂಡ್ ಬಿ ಮೆಕ್ಯಾನಿಕಲ್. ಆ ಲಾಸ್ಟಲ್ಲಿ ಮಾತ್ರ ಡಿಪ್ಲೊಮಾ ಹುಡುಗ ಇದ್ದಾನೆ. ಎಲ್ಲ ಕೊಟ್ಟೆ ಅವ್ರಿಗೆ ನಾನು, ಎಲ್ಲರೂ ರೆಡಿ ಆದರು. ನಾನು ಹೇಳಿದೆ ಅವ್ರಿಗೆ, ನನಗೆ ಟೀ ಬೇಕು, ಆದರೆ ಒಂದು ಕಂಡೀಷನ್, ಅದೇನು ಅಂತ ಹೇಳಿದ್ರೆ ನನಗೆ ಟೀ 30 ಸೆಕೆಂಡ್ಗಳಲ್ಲಿ ಬೇಕು. ನನಗೆ ಟೀ 30 ಸೆಕೆಂಡ್ಗಳು, 1 ನಿಮಿಷನೂ ಅಲ್ಲ, 30 ಸೆಕೆಂಡಲ್ಲಿ ನನಗೆ ಟೀ ಬೇಕು. ಯಾರು ಮಾಡಿಕೊಡ್ತೀರಾ ಅವ್ರಿಗೆ ಜಾಬ್ ಇದು. ಅವರೆಲ್ಲರೂ ನನಗೆ ಇದ್ದಿದ್ದು ಕೋಪದಲ್ಲಿ ನೋಡಿದ್ರು. ಮತ್ತೆ ಮನುಷ್ಯ ಏನಿದು, ವೇರ್ ವಿ ಹ್ಯಾವ್ ಕಮ್, ನಾವೆಲ್ಲಿ ಬಂದಿದ್ದೀವಿ ಎಲ್ಲ ನನ್ನನ್ನು ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನನಗೆ ಗೊತ್ತಿಲ್ಲ. ನಾನು ಕ್ವಶನ್ ಕೊಟ್ಟಾಯಿತು, ಕ್ವಶನ್ ನಾನು ನಿಮಗೆ ಕೊಟ್ಟಾಯಿತು, 30 ಸೆಕೆಂಡಲ್ಲಿ ನನಗೆ ಟೀ ಬೇಕು, ನಿಮ್ಮ ಟೈಮ್ ಈಗ ಸ್ಟಾರ್ಟ್ ಆಗ್ತಿದೆ, ಸ್ಟಾರ್ಟ್ ಅಂತ ಹೇಳಿದೆ. ಈ 30 ಸೆಕೆಂಡಲ್ಲಿ ಏನು ತಾನೇ ಮಾಡೋಕ್ಕಾಗುತ್ತೆ ಹೇಳಿ? ಏನು ಮಾಡೋಕ್ಕಾಗಲ್ಲ. ಅದೇ ಒಬ್ಬರು ಏನೋ ನೋಡಿದ್ರು, ಏನೋ ಒಂದು ಪ್ರಯತ್ನ ಪಟ್ಟರು. ಈ 3 ಪ್ರಯತ್ನ ಪಡ್ತಿದ್ದಾರೆ, ಇವರಿಬ್ಬರೂ ಪ್ರಯತ್ನ ಪಡ್ತಿದ್ದಾರೆ. ಅಲ್ಲಿದ್ದ ಡಿಪ್ಲೊಮಾ ಹುಡುಗ ನಾನು ಹೇಳಿದ 5-6 ಸೆಕೆಂಡ್ಗೇನೆ ಸೀದಾ ನನ್ನ ಹತ್ರ ಬಂದ್ಬಿಟ್ಟ. ಡಿಪ್ಲೊಮಾ ಓದಿರುವಂತಹ ಹುಡುಗ ಸೀದಾ ಬಂದು ನನ್ನ ಮುಂದೆ ನಿಂತ್ಕೊಂಡ. ನಾನು ಹೇಳಿದೆ, ಯಾಕೆ ನೀನು ಮಾಡಿಲ್ವಾ ಟೀ? ನಾನು ಟೀ ಮಾಡಿ ಆಯಿತು. ಹಾಂ, ಟೀ ಮಾಡಿ ಆಯಿತು, ಕೈಯಲ್ಲೇನೂ ಇಲ್ಲ, ಎಲ್ಲಿ ಟೀ ಎಲ್ಲಿ ಅಂದರೆ. ಅವನೇನು ಮಾಡ್ದ ಗೊತ್ತಾ, 15ರಿಂದ 20 ಸೆಕೆಂಡ್ ಒಳಗಡೆ ಅವನೇನು ಮಾಡ್ದ ಗೊತ್ತಾ, ನನ್ನ ಮುಂದೆ ಬಂದು ಈ ಬೆಂಕಿ ಪಟ್ನ ಕೊಟ್ಟಿರ್ತೀವಿ, ಹೌದಲ್ಲ, ಕೊಟ್ಟಿರ್ತೀವಲ್ಲ, ಆ ಬೆಂಕಿ ಪಟ್ನ ಓಪನ್ ಮಾಡ್ದ. 2 ಬೆಂಕಿ ಕಡ್ಡಿ ತಗೊಂಡ, 2 ಬೆಂಕಿ ಕಡ್ಡಿ, ಒಂದು ಹೀಗಿಟ್ಟ, ಇನ್ನೊಂದು ಹೀಗಿಟ್ಟ. ಇದೇನಿದು ಟೀ, ಇದೇ ತಾನೇ ಟೀ. ಬಟ್ ಈ ಉಳಿದಿರುವಂತಹ 5 ಜನ ಏನು ಅನ್ಕೊಂಡಿದ್ದಾರೆ, ನಾನು ಕುಡಿಯೋದಕ್ಕೆ ಟೀ ಕೇಳ್ತಿದ್ದೀನಿ ಅನ್ಕೊಂಡಿದ್ದಾರೆ. ಬಟ್ ನಾನು ಕೇಳಿದ್ದು ಈ ಟೀ. ಅಂದರೆ ನನ್ನ ಉದ್ದೇಶ ಏನಂತ ಹೇಳಿದ್ರೆ, ನಾವು ಹಾಕುವಂತಹ ಪ್ರಶ್ನೆಗಳಲ್ಲಿ ಬಹಳ ಸರಳವಾದ ಉತ್ತರಗಳು ಅಲ್ಲೇ ಅಡಗಿರುತ್ತೆ, ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡೋದ್ರ ಮೇಲೆ ಹೋಗುತ್ತೆ. ಸೊ ಈ 5 ಇಂಜಿನಿಯರ್ಸ್ ಯಾರ್ಯಾರು ಚೆನ್ನಾಗಿ ಓದಿದ್ದಾರೆ ಅವ್ರು ಹಿಂದೆ ಹೋದರು. ಆ ಡಿಪ್ಲೊಮಾ ಓದಿ ಸೆಕೆಂಡ್ ಕ್ಲಾಸ್ ಬಂದಿರುವಂತಹ ಹುಡುಗ ಒಳಗಡೆ ಬಂದ್ಬಿಟ್ಟ. ಇದು ನಾನು ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಮುಸ್ಲಿಮ್ಸ್ ಮಕ್ಕಳಲ್ಲಿ ಇಂತಹ ಒಂದು ಚಾಣಾಕ್ಷತನ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ಅದನ್ನು ಪ್ರೋತ್ಸಾಹಿಸಬೇಕಾಗಿರುವಂತಹ ಕರ್ತವ್ಯ ನಮ್ಮ ತಂದೆ ತಾಯಿಗಳದು, ನಮ್ಮ ಟೀಚರ್ಸ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂದರೆ, ನನ್ನ ಅನುಭವ ನಾನು ನಿಮ್ಗೆ ಹೇಳ್ತಿದ್ದೀನಿ. ಮಕ್ಕಳನ್ನು ಮುದ್ದಾಗಿ ಸಾಕಿ, ಮತ್ತು ಅದೇ ರೀತಿ ಬಹಳ ಹೊತ್ತು ಮಲಗಿಸಿ, ಮತ್ತು ಅದೇ ರೀತಿ ಅವ್ರ ಮೇಲೆ ಕಣ್ಣಿಡಿ. ಅವ್ರು ಮೊಬೈಲ್ ಕೇಳ್ತಾರೆ ಅಂದರೆ ಕೊಡಿ, ಆದರೆ ಅಷ್ಟೇ ಕಣ್ಣಿಟ್ಟಿರಬೇಕು ಮಕ್ಕಳ ಮೇಲೆ. 2 ಕೆಲಸ ಮಾಡುತ್ತಲ್ಲಿ, 2. ಒಂದು ಬಂದು ನೀವು ಮೊಬೈಲ್ ಕೊಡೋದನ್ನು ಏನು ಮಾಡಬೇಕು, ನೋಡ್ಬೇಕು ಮಕ್ಕಳಿಗೆ, ಕೊಡಿ ತಗೋಪ್ಪ ಅಂತ. ಏನು ಮಾಡಬೇಕು, ಸಪೋರ್ಟ್ ಮಾಡಬೇಕು. ನನ್ನ ಮಗಳು ಮೊಬೈಲ್ ಕೇಳಿದ್ದಾರೆ, ಸಪೋರ್ಟ್. ಮತ್ತು 2ನೇದು ಸೂಪರ್ವೈಸ್ ಮಾಡಬೇಕು, ಸಪೋರ್ಟ್, ಸೂಪರ್ವೈಸ್. ಇಷ್ಟು ಮಾಡಿದ್ರೆ ನಮ್ಮ ಮಕ್ಕಳು ನಮ್ಮ ಹತೋಟಿಯಲ್ಲಿರುತ್ತೆ, ಅವರ ಭವಿಷ್ಯ ಉಜ್ವಲವಾಗಿರುತ್ತೆ, ಮತ್ತು ನಾವು ಅವರಿಗೆ ಒಂದು ಒಳ್ಳೆಯ ತಂದೆ ತಾಯಿ ಅಂತ ಗರ್ವದಿಂದ ಹೇಳ್ಕೊಳ್ಳುವಂತಹ ಸಮಯ ಬರುತ್ತೆ. ಸೊ ಅವಕಾಶ ಕೊಟ್ಟ ನಮ್ಮ ವ್ಯವಸ್ಥಾಪಕ ತಂಡಗಳಿಗೆ ಮತ್ತು ಅಧ್ಯಕ್ಷರುಗಳಿಗೆ ಮತ್ತು ನನ್ನ ಸ್ನೇಹಿತರಿಗೆ, ನಮ್ಮ ಡಾಕ್ಟರ್ ಮುಬೀನ್ ಸರ್ಗೆ ಮತ್ತು ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈ 1-2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ. ಪ್ರೊಫೆಸರ್ ಇಸ್ಮಾಯಿಲ್ ಖಾನ್ ಇವರಿಗೆ ಧನ್ಯವಾದಗಳು. ಮುಂದಿನ ಅತಿಥಿ ಭಾಷಣಕ್ಕಾಗಿ ಶ್ರೀಮತಿ ಶಮೀಮಾ ಕುತ್ತಾರ್, ಬಹುಭಾಷಾ ಲೇಖಕಿ ಮತ್ತು ಭಾಷಣಗಾರ್ತಿ, ಇವರನ್ನು ಪೋಡಿಯಂನ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಡಾಕ್ಟರ್ ಮುಬೀನ್ ಸರ್ ನನಗೆ
ಸಂಕ್ಷಿಪ್ತವಾಗಿ ಹೇಳಿದ್ರಷ್ಟೇ. ಬಟ್ ಈಗ ನನಗೆ ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಕೇಳಿದಾಗ, ಈ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾಹಿತಿ ತಿಳಿದಾಗ, ಐ ರಿಯಲಿ ಫೀಲ್ ಗ್ರೇಟ್ ಆ್ಯಂಡ್ ಇಮ್ಮೆನ್ಸ್ಲಿ ಪ್ರೌಡ್. ವರ್ಕಿಂಗ್ ಆಸ್ ಎ ಲೆಕ್ಚರರ್ ಇನ್ ಅ ಇಂಟಗ್ರೇಟೆಡ್ ಕಾಲೇಜ್, ನನಗೆ ಗೊತ್ತು ಇಂಟಗ್ರೇಟೆಡ್ ಎಜುಕೇಷನ್ ಎನ್ನುವುದು ನಮ್ಮ ಸಮುದಾಯಕ್ಕೆ ಯಾವ ರೀತಿಯಲ್ಲಿ ಮುಖ್ಯ ಮತ್ತು ಅಗತ್ಯ. ಬರಿಯ ಲೌಕಿಕ ಶಿಕ್ಷಣವು ನಮ್ಮ ಮಕ್ಕಳನ್ನು ಯಾವ ದಿಕ್ಕಿಗೆ ಕೊಂಡೊಯ್ಯುತ್ತದೆ ಎನ್ನುವುದು ಸಮಾಜವು ನಮ್ಮ ಮುಂದೆ ಕನ್ನಡಿ ತೆರೆದಿಡ್ತಾ ಇದೆ. ಸ್ಪಿರಿಚುವಲ್ ಎಜುಕೇಷನ್ ಅಥವಾ ಧಾರ್ಮಿಕ ಶಿಕ್ಷಣವು ಅತ್ಯಂತ ಅನಿವಾರ್ಯ ಎನ್ನುವಂತಹ ಒಂದು ವಾತಾವರಣದಲ್ಲಿ ನಾವಿಂದಿದ್ದೇವೆ. ಸರಳವಾಗಿ ಇಸ್ಲಾಮನ್ನು ಕಲಿಸುವಂತಹ ಒಂದು ಸಂಸ್ಥೆ, ಅದರಲ್ಲಿ ಸುಮಾರು 24,000 ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಅಪೇರ್ ಆಗಿದ್ದಾರೆ ಹಾಗೂ ಇಷ್ಟೊಂದು ಉಜ್ವಲವಾದ ಫಲಿತಾಂಶವನ್ನು ಅವರು ಪಡೆದುಕೊಂಡಿದ್ದಾರೆ ಅಂತ ನಾನು ತಿಳಿದಾಗ ಅದು ನಿಜಕ್ಕೂ ಶ್ಲಾಘನೀಯವಾದಂತಹ ಒಂದು ವಿಷಯ. ನಾವು ಹೆತ್ತವರು ಇಂದಿನ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ಬೇಡ ಅಥವಾ ಬರಿಯ ಲೌಕಿಕ ಶಿಕ್ಷಣವಷ್ಟೇ ಸಾಕು, ಇವತ್ತಿನ ಧಾವಂತದ ಯುಗದಲ್ಲಿ ಇದೆಲ್ಲ ಕಲಿಯಲು ಎಲ್ಲಿಂದ ಸಮಯ ಸಿಗ್ಬೋದು ಅಂತ ನಾವು ಕೇಳ್ತಾ ಕೂತ್ಕೊಂಡ್ರೆ, ಇವತ್ತು ಅತ್ಯಂತ ಹೆಚ್ಚಿಗೆ ನಾವು ಕಾಣುವ ಡ್ರಗ್ ಅಡಿಕ್ಟ್ ಮಕ್ಕಳಾಗಲಿ, ಅದರ ಪೆಡ್ಲರ್ಸ್ಗಳಾಗಿ ವ್ಯವಹರಿಸುವವರಾಗಲಿ, ಅಥವಾ ಕೋಮು ಗಲಭೆಗಳಿಗೆ ಪ್ರಚೋದನೆ ನೀಡುವಂತಹ ಯುವ ಸಮುದಾಯ ಯಾವ ಧರ್ಮದತ್ತ ಬೆರಳು ತೋರಿಸ್ತದೆ ಅಂತ ಹೇಳಿದರೆ ನಮಗೆ ಖಂಡಿತವಾಗಿಯೂ ಒಂದು ನಿರಾಶೆಯೇ ಸಿಗುವುದು ಸಾಧ್ಯವಾಗ್ತದೆ. ಹಾಗಾಗಿ ಇಲ್ಲಿ ಕುಳಿತಂತಹ ಎಲ್ಲ ವ್ಯಕ್ತಿತ್ವಗಳು, ಎಲ್ಲ ಹೆತ್ತವರು ಕೂಡ ಮಕ್ಕಳು ಅನುಗ್ರಹೀತ ಮಕ್ಕಳು ಅಂತ ನಾನು ಹೇಳಲು ಬಯಸ್ತೇನೆ. ಇದು ಕೇವಲ ಒಂದು ಸಾಧಾರಣವಾದ ಸಾಧನೆ ಅಲ್ಲ. ಜೆನ್ಜಿ ಎನ್ನುವಂತಹ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳು ಇದೆಲ್ಲ ಸಾಧಿಸ್ತಾ ಇದ್ದಾರೆ ಅಂದರೆ ದೇವರ ಅನುಗ್ರಹದ ಜೊತೆಯಲ್ಲಿ ಅವರ ಕಠಿಣ ಪರಿಶ್ರಮ, ಅದರ ಹಿಂದೆ ನಿಮ್ಮ ತ್ಯಾಗವೂ ಇರುವುದು ಸ್ಪಷ್ಟವಾಗಿ ಕಾಣ್ತದೆ. ಫ್ಲಿನ್ ಎಫೆಕ್ಟ್ ಅಂತ ಒಂದು ಎಫೆಕ್ಟ್ ಇದೆ. ಅಂದರೆ ಫ್ರಮ್ ಜನ್ರೇಷನ್ ಟು ಜನ್ರೇಷನ್, ಬೇಬಿ ಬೂಮರ್ಸ್ ಆಗಿರಲಿ ಅಥವಾ ಜೆನ್ ಝಿ, ನೆಕ್ಸ್ಟ್ ಬರುವಂತಹ ಆಲ್ಫಾ ಬೀಟಾ, ಹಾಗೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಅವರ IQ ಲೆವೆಲ್ ಅಥವಾ ಅವರ ಬುದ್ಧಿಮತ್ತೆ ಹೆಚ್ಚಾಗ್ತಾ ಹೋಗ್ತದೆ. ನಾವೇ ಹೇಳೋದಿಲ್ವಾ, ನಮ್ಮ ಮಕ್ಕಳು ನಮಗಿಂತ ಜಾಸ್ತಿ ಬುದ್ಧಿವಂತರು, ನಾವು ನಮ್ಮ ಹೆತ್ತವರಿಗಿಂತ ಜಾಸ್ತಿ ಬುದ್ಧಿವಂತರಾಗಿರ್ತೇವೆ ಅಲ್ವಾ. ಬಟ್ ಅನ್ಫಾರ್ಚುನೇಟ್ಲಿ ಆಫ್ಟರ್ ಕೊರೋನಾ, ಪೋಸ್ಟ್ ಕೊರೋನಾ, ಈ ಫ್ಲಿನ್ ಎಫೆಕ್ಟ್ ಎನ್ನುವಂಥದ್ದು ರಿವರ್ಸ್ ಆಗ್ತಾ ಇದೆ. ದಟ್ ಈಸ್, ನಮ್ಮ ಮಕ್ಕಳ ಬುದ್ಧಿಮತ್ತೆ ಕಡಿಮೆ ಆಗ್ತಾ ಇದೆ. ವಾಟ್ ವಿಲ್ ಬಿ ದ ರೀಸನ್? ನಮಗೆಲ್ಲ ಗೊತ್ತು ಅಲ್ವಾ, ಎಕ್ಸೆಸಿವ್ ಸ್ಕ್ರೀನ್ ಟೈಮಿಂಗ್. ಸರ್ ಈಗ ಹೇಳಿದರು, early to bed and early to rise makes a man healthy, wealthy and wise. ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳುವಂತಹ ಒಂದು ಸಂಪ್ರದಾಯವನ್ನು, ಒಂದು ಶಿಸ್ತನ್ನು ನಾವು ಪಾಲಿಸಬೇಕು. ಹಾಗಿದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ಕಲಿಯುವಂತಹ ಒಂದು ಕನ್ಸಿಸ್ಟೆನ್ಸಿ ದೊರಕ್ತದೆ. ಇಸ್ಲಾಮಿಕ್ ಬೋರ್ಡ್ ಆಫ್ ಎಜುಕೇಷನ್ ನಂತಹ ಸಂಸ್ಥೆಯಲ್ಲಿ ತೇರ್ಗಡೆ ಹೊಂದಿದ ಉನ್ನತ ರ್ಯಾಂಕ್ಗಳನ್ನು ಗಳಿಸಿದ ಮಕ್ಕಳು ನಾಳೆ ಹಾರ್ವರ್ಡ್ ಯೂನಿವರ್ಸಿಟಿಯಂತಹ ಲೋಕ ಪ್ರಶಸ್ತವಾದ ಯೂನಿವರ್ಸಿಟಿಯಲ್ಲಿ ಕಲಿಯುವ ಮಕ್ಕಳಾಗಬೇಕು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗಳಲ್ಲಿ ನಮ್ಮ ಮಕ್ಕಳು ಕಲಿತು ಹೊರಗೆ ಬರಬೇಕು. ಅದಕ್ಕೆಲ್ಲ ನಾವು ಸಾಕ್ಷಿಯಾಗಬೇಕಂದ್ರೆ ಈ ಅವರ ವಿದ್ಯಾರ್ಥಿ ಘಟ್ಟದಲ್ಲಿ ನಾವು ಹೆತ್ತವರು ಕೊಂಚ ತ್ಯಾಗಗಳನ್ನು ಖಂಡಿತವಾಗಿಯೂ ಮಾಡಬೇಕು. ಅವರ ಆಟಿಟ್ಯೂಡ್ಗಳನ್ನು, ಅವರ ಕ್ಯಾರೆಕ್ಟರ್ಗಳನ್ನು ಶೇಪ್ ಮಾಡುವುದು, ಅದನ್ನು ಮೌಲ್ಡ್ ಮಾಡುವುದು ನಮ್ಮ ಕೈಯಲ್ಲಿದೆ. ಹೆತ್ತವರು ಮತ್ತು ಟೀಚರ್ಸ್
ಸರ್ ಹೇಳಿದ ಹಾಗೆ ಟೀಚರ್ಸ್, ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ದ 3 vertices ಆಫ್ ಎ ಟ್ರಯಾಂಗಲ್. ಸೊ ಎವ್ರಿಥಿಂಗ್ ಮಸ್ಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಹಾಗಿದ್ರೆ ಮಾತ್ರ ಆ ತ್ರಿಕೋನ ಏನಾಗ್ತದೆ, ಇಟ್ ವಿಲ್ ಕಮ್ ಆಸ್ ಎ ಪರ್ಫೆಕ್ಟ್ ಪೀಸ್. ನಮ್ಮ ಮಕ್ಕಳು ನಮ್ಮ ಸೊತ್ತು. ಅವರಿಗೆ ನಾವು ವಿಧೇಯತೆಯನ್ನು ಕಲಿಸಬೇಕು. ಎರಡು ಥಿಂಗ್ಸ್, ಇಫ್ ವಿ ಟೀಚ್ ದೆಮ್, ಡೆಫಿನೆಟ್ಲಿ ವಿ ವಿಲ್ ಗೆಟ್ ದ ಬೆಟರ್ ಔಟ್ಪುಟ್. ಒನ್ ಈಸ್ ದ ತಕ್ವಾ ಆರ್ ದ ದೇವ ಭಯ. ಅಲ್ಲಾಹನ ಕುರಿತಾದ ಭಯವನ್ನು ನಮ್ಮ ಮಕ್ಕಳ ಹೃದಯದಲ್ಲಿ ನಾವು ಮೂಡಿಸಬೇಕು. ಮತ್ತೊಂದು ಶಿಸ್ತು, ಹಾಗೆಯೇ ವಿಧೇಯತೆ. ಟೀಚರ್ನವರಿಗಾಗಲಿ, ಪೇರೆಂಟ್ಸ್ಗಾಗಲಿ, ಹಿರಿಯ ಎಲ್ಲರಿಗೂ ವಿಧೇಯತೆ ಎನ್ನುವುದನ್ನು ನಾವು ನಮ್ಮ ಮಕ್ಕಳಿಗೆ ಸ್ಪಷ್ಟವಾಗಿ ಕಲಿಸಬೇಕು. ವಿಧೇಯತೆ ಇಲ್ಲದಿದ್ದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗ್ತದೆ ಎನ್ನುವುದಕ್ಕೆ ನಾವು ತುಂಬ ಹಿಂದೆ ಕಲಿತ ಉದಾಹರಣೆಗಳಲ್ಲಿವೆ. ಹೂ ವಾಸ್ ದಿ ಲೀಡರ್ ಆಫ್ ಮಲಕ್? Who was Iblis, right? And he was thrown out from the heaven to hell. ಸ್ವರ್ಗದಿಂದ ಇಬ್ಲೀಸನ್ನು ನರಕಕ್ಕೆ ಹಾಕಿದ್ರು. ಯಾಕೆ ಹಾಕಿದ್ರು? He was not willing to perform sajda to Adam alayhi salam, ಅಲ್ವಾ? ಅವಿಧೇಯತೆ, ಫಸ್ಟ್ ಸ್ಟೆಪ್ ಆಫ್ ಡಿಸ್ಒಬೀಡಿಯನ್ಸ್ ವಾಸ್ ಶೋನ್ ಓವರ್ ದೇರ್. ಅದಕ್ಕಾಗಿ ಇಬ್ಲೀಸನ್ನು ಸ್ವರ್ಗದಿಂದ ಹೊರಹಾಕಲ್ಪಟ್ಟಿತು, ಅವಿಧೇಯತೆ. ಇನ್ನೊಂದು ಅತ್ಯಂತ ಒಳ್ಳೆಯ ಉದಾಹರಣೆ ಅಂದರೆ ಆದಮ್ ಅಲೈಹಿಸ್ಸಲಾಂ ಆ್ಯಂಡ್ ಹವ್ವಾ. ದೇ ವರ್ ಆಲ್ಸೋ ಥ್ರೋನ್ ಔಟ್ ಆಫ್ ದ ಹೆವನ್ ಟು ದಿ ಅರ್ತ್. ವೈ? ಅಗೈನ್ ಇಟ್ ವಾಸ್ ದ ರೀಸನ್ ಆಫ್ ಡಿಸ್ಒಬೀಡಿಯನ್ಸ್. ಮತ್ತೆ ಕೂಡ ಅಲ್ಲಿ ಅದೇ ಪುನರಾವರ್ತನೆಯಾದದ್ದು. ತಿನ್ನಬೇಡ ಅಂತ ಹೇಳಿದ್ದ ಒಂದು ಹಣ್ಣನ್ನು ತಿಂದ ಕಾರಣ ಅಲ್ಲಾಹನು ಡೋಂಟ್ ಎಂದದ್ದನ್ನು ಮಾಡಿದ್ದಕ್ಕೆ ಮಾತ್ರವೇ ಅವರಿಗೆ ಆ ಶಿಕ್ಷೆಗಳು ಸಿಲುಕಿತು. ಅದಕ್ಕಾಗಿ ನಾವು ನಮ್ಮ ಮಕ್ಕಳಿಗೆ ಪ್ರಪ್ರಥಮವಾಗಿ ಕಲಿಸಬೇಕಾದಂತಹ ಒಂದು ವಿಷಯವಾಗಿದೆ ಶಿಸ್ತು ಎನ್ನುವುದು ಮತ್ತು ಹಾಗೆಯೇ ವಿಧೇಯತೆ. ಹಾಗಿದ್ರೆ ಮಾತ್ರ ನಾವು ನಮ್ಮ ಮಕ್ಕಳಲ್ಲಿ ಒಳ್ಳೆಯ ರೀತಿಯ ಒಂದು ಔಟ್ಪುಟ್ಟನ್ನು ಕಾಣಲಿಕ್ಕೆ ಕೂಡ ಸಾಧ್ಯ ಆಗಬಹುದು. ನಾವೀಗ ಒಂದು ಡಾಕ್ಟರ್ ಹತ್ರ ಹೋಗ್ತೇವೆ, ನಮಗೆ ಏನಾದರೂ ಜ್ವರ ಬಂದಿರ್ತದೆ, ನಾವು ಒಂದು ಡಾಕ್ಟರ್ ಹತ್ರ ಹೋಗ್ತೇವೆ. ನಾವು ಹೋದ ಡಾಕ್ಟರ್ ಹತ್ರ ಹೇಳ್ತೇವೆ, ನನಗೆ ಜ್ವರ ಬಂದಿದೆ ಡಾಕ್ಟ್ರೆ. ಹಾಂ ಸರಿ, ಜ್ವರನಾ ಅಂತ ಹೇಳಿ ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ ಅಥವಾ ಟ್ಯಾಬ್ಲೆಟ್ ಕೊಡ್ತಾರೆ. ನಾವು ಕುಡಿತೇವೆ, ನಮಗೆ ವಾಸಿ ಆಗ್ತದೆ. ನಾವು ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ತೇವೆ ಅಗೇನ್. ಆ ಡಾಕ್ಟರ್ ಹತ್ರ ಹೋದಾಗ ಅವರು ಕೂಡ ಕೇಳ್ತಾರೆ, ಏನಾಯಿತು? ಜ್ವರ. ಹಾಂ ಜ್ವರನಾ? ಎಷ್ಟು ದಿನ ಆಯಿತು? ಏನಾದರೂ ಕೋಲ್ಡ್ ಕುಡ್ದಿದ್ದೀರಾ? ನಿನ್ನೆ ಏನು ತಿಂದ್ರಿ? ಹೊರಗೆಲ್ಲಾದರೂ ಹೋದ್ರಾ? ಮಳೆಯಲ್ಲಿ ನೆಂದ್ರಾ? ಹಾಗೆ ನಮ್ಮ ಹತ್ರ ಒಂದು ಕಮ್ಯುನಿಕೇಷನ್ ಆಗಿ ಅವರು ಕೇಳ್ತಾರೆ, ಹೂಮ್ ಡು ವಿ ಲೈಕ್ ದ ಮೋಸ್ಟ್? ಯಾವ ಡಾಕ್ಟರ್ ನಮಗೆ ಹೆಚ್ಚು ಇಷ್ಟ ಆಗ್ತಾರೆ? ಆಬ್ವಿಯಸ್ಲಿ ದ ಸೆಕೆಂಡ್ ಒನ್, ಅಲ್ವಾ? ಎರಡನೇ ಡಾಕ್ಟರ್ ಆಗಿರ್ತಾರೆ ನಮಗೆ ಹೆಚ್ಚು ಇಷ್ಟ. ಸೊ ದಟ್ ಮೀನ್ಸ್ ಹಿ ಈಸ್ ನಾಟ್ ಓನ್ಲಿ ಟ್ರೀಟಿಂಗ್ ದ ಸಿಕ್, ರೋಗವನ್ನು ಮಾತ್ರ ಅಲ್ಲ ಅವರಲ್ಲಿ ಟ್ರೀಟ್ ಮಾಡ್ತಾ ಇರುವುದು. ದ ಡಾಕ್ಟರ್ ಈಸ್ ಟ್ರೀಟಿಂಗ್ ದ ಪರ್ಸ್ನಾಲಿಟಿ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್. ಸೊ ನಮ್ಮ ಮಕ್ಕಳಲ್ಲಿ ಕೂಡ ಒಂದು ಪರ್ಸ್ನಾಲಿಟಿ ಇದೆ. ಬೆಟರ್ ಅವರ ಈಗೋವನ್ನು ಹರ್ಟ್ ಮಾಡುವುದಕ್ಕಿಂತ, ಅವರ ಈಗೋ ಮೇಲೆ ನಾವು ನಮ್ಮ ಅಧಿಕಾರವನ್ನು ಸ್ಥಾಪಿಸುವುದಕ್ಕಿಂತ ಒಳ್ಳೆಯದು ಅವರ ಪರ್ಸ್ನಾಲಿಟಿಯನ್ನು ಟ್ರೀಟ್ ಮಾಡುವುದಾಗಿರುತ್ತದೆ. ಒಂದು ಟೀಚರ್ ಅಥವಾ ಒಂದು ಪೇರೆಂಟ್ ಮಾಡುವುದಾದ ಅತ್ಯಂತ ಒಳ್ಳೆಯ ಕೆಲಸ. ಯಾಕಂದರೆ ನಮ್ಮ ಮಕ್ಕಳಲ್ಲಿ ಸಂವೇದನೆ ಮೂಡಬೇಕು, ಅವರ ಮೆಂಟಾಲಿಟಿ ಸೆನ್ಸಿಟಿವ್ ಆಗಬೇಕು. ಯಾಕಂದರೆ ಇವತ್ತು ಎಲ್ಲಾದರೂ ಒಂದು ಕೋಮು ಗಲಭೆ ನಡೀತದೆ, ಆಗ ಈಗಿನ ಜನ್ರೇಷನ್ಗೆ ಅನಿಸುವುದಂದರೆ ಇಟ್ ಈಸ್ ಓಕೆ, ಎವ್ರಿಥಿಂಗ್ ಈಸ್ ಓಕೆ. ಅವರಿಗೆ ಯಾವುದು ಕೂಡ ಹಾಗಾಯ್ತಾ ಎನ್ನುವಂತಹ ಸಂವೇದನೆ ಮೂಡುವುದಿಲ್ಲ. ಇಟ್ ಈಸ್ ಓಕೆ ಟು ಬಿ ಕಿಲ್ಡ್, ಇಟ್ ಈಸ್ ಓಕೆ ಟು ಫೈರ್ ಸಮ್ ಒನ್, ಬಿಕಾಸ್ ಅವರ ತುಂಬ ಹೊತ್ತುಗಳು ಆನ್ಲೈನ್ ಗೇಮ್ಗಳಲ್ಲಿ ಅಂತಹ ಒಂದು ನೆಗೆಟಿವ್ ಇಂಪ್ಯಾಕ್ಟ್ಗಳು ಸೃಷ್ಟಿಸುವಂತಹ ಗೇಮ್ಗಳಲ್ಲಿ ಕಳೆದು ಹೋಗಿರ್ತದೆ. ದ್ಯಾಟ್ ಕಿಲ್ಸ್ ದೇರ್ ಸೆನ್ಸಿಟಿವ್ನೆಸ್, ಅವರ ಸಂವೇದನೆ ಅನ್ನೋದು ಕೊಲ್ತದೆ. ಸೊ ನಾವು ನಮ್ಮ ಮಕ್ಕಳನ್ನು ಮೊದಲಾಗಿ ನಮ್ಮ ಮನೆಗೆ ಉತ್ತಮ ಪ್ರಜೆಗಳನ್ನಾಗಿ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳು ಸಮಾಜದ ರೂಪೀಕರಣದಲ್ಲಿ, ಅಂದರೆ ಮುಬೀನ್ ಸರಾಗ ಹೇಳಿದರು, ಒಂದು ಸಮಾಜದಲ್ಲಿ ಉನ್ನತ ನಾಗರಿಕತೆಯನ್ನು ರೂಪಿಸುವ ಉದ್ದೇಶದಿಂದ ಇಸ್ಲಾಮಿಕ್ ಬೋರ್ಡ್ ಆಫ್ ಎಜುಕೇಷನ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ. ಹಾಗಾಗಿ ಇಂತಹ ಒಂದು ಸಂಸ್ಥೆಯ ಯಶಸ್ಸು ಇನ್ನೂ ಕೂಡ ಹೆಚ್ಚಾಗಲಿ, ಅವರಿಗೆ ಇನ್ನೂ ಕೂಡ ಸಮಾಜಕ್ಕಾಗಿ ಇಂತಹ ಸೇವೆಗಳನ್ನು ಸಲ್ಲಿಸಲು ಮತ್ತು ಉತ್ತಮ ನಾಗರಿಕರಾದಂತಹ ವಿದ್ಯಾರ್ಥಿಗಳನ್ನು ಸೃಷ್ಟಿಸಲು ಇಲಾಹನು ಅನುಗ್ರಹಿಸಲಿ ಅಂತ ಹೇಳ್ತಾ, ಎಲ್ರಿಗೂ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿ
ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಶಮೀಮಾ ಕುತ್ತಾರ್ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ಮುಂದಿನ ಭಾಗ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ನ ವಿದ್ಯಾರ್ಥಿಗಳಿಂದ ಅನಿಸಿಕೆಗಳನ್ನು ಹೇಳುವಂತಹದ್ದು. ಅನಿಸಿಕೆಗಾಗಿ ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯಾದ ಶಂಷಾದ್ ಇವರನ್ನು ನಾನು ಪೋಡಿಯಂನ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಅಲ್ಹಮ್ದುಲಿಲ್ಲಾ, ಸರ್ವಸ್ತುತಿಯು ಅಲ್ಲಾ ಸುಬ್ಹಾನ ತಾಲಾನಿಗೆ ಮೀಸಲು. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಇವರು ಮಾಡುವಂತಹ ಈ ಎಕ್ಸಾಮಿನ ಇವತ್ತು ರಿಸಲ್ಟಿನ ದಿನ. ಕಷ್ಟಪಟ್ಟು ಓದಿ ಫಲಿತಾಂಶದ ಒಂದು ದಾರಿ ನೋಡ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆಲ್ಲ ಇವತ್ತೊಂದು ಖುಷಿಯ ದಿನ ರಿಸಲ್ಟ್ ಅಂತ. ಇದು ಒಂದು ಸಣ್ಣ ಒಂದು ಎಕ್ಸಾಮ್, ಒಂದು ರಿಸಲ್ಟ್. ಇದರಲ್ಲಿ ನಮಗೆಂತ ಖುಷಿ ಆಗ್ತದೆ. ಇದರಲ್ಲಿ ನಾವು ಏನೇನು ಕಲಿತಿದ್ದೇವೋ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಿ ಮುಂದೆ ಒಂದು ಒಂದು ರಿಸಲ್ಟ್, ನಮ್ಮ ಜೀವನದ ಒಂದು ಇಂಪಾರ್ಟೆಂಟ್ ಆ್ಯಕ್ಚುಯಲ್ ರಿಸಲ್ಟ್ಗೆ ನಾವು ಕಾಯುವಂತಹ ಆ ದಿನ ನಮಗೆ ಅಲ್ಲಾಹ್ ಸುಬ್ಹಾನ ತಾಲಾ ಕಾಮಯಾಬಿ ಕೊಡಬೇಕು ಎಲ್ಲರಿಗೆ ಸಹ. ಫಮನ್ ಜುಹ್ಜಿಹ ಅನಿನ್ ನಾರ್ ಫೌದ್ಖುಲಿಲ್ ಜನ್ನಾ ಫಖದ್ ಫಾಸ್. ಅಂತಹ ಒಂದು ಕೆಟಗರಿಯಲ್ಲಿ ನಮ್ಮೆಲ್ಲರನ್ನು ಅಲ್ಲಾಹ್ ಸುಬ್ಹಾನ ತಾಲಾ ಮಾಡಬೇಕು ಅಂತ ನಾನು ಹಾರೈಸ್ತೇನೆ. ಹಾಗೆಯೇ ಇದೀಗ ನಾನು ಡಿಪ್ಲೊಮಾದ ಸೆಕೆಂಡ್ ಇಯರ್ ಎಕ್ಸಾಮ್ ಬರೆದಿದ್ದೇನೆ. ಇದರಲ್ಲಿ ನನಗೆ ತುಂಬ ಕಲೀಲಿಕ್ಕೆ ಸಿಕ್ಕಿದೆ. ಇಸ್ಲಾಂ ಮಹಿಳಾ ಮಣಿಗಳ ಬಗ್ಗೆ, ಹಾಗೆಯೇ ಮಹಾನ್ ವ್ಯಕ್ತಿಗಳ ಬಾಲ್ಯಗಳ ಬಗ್ಗೆ, ಮತ್ತು ಭಾರತದ ಇತಿಹಾಸದ ಬಗ್ಗೆ ಹೇಳೋದಾದರೆ ನಾವು ಮರೆತಿದ್ದೆವು ಸ್ವಲ್ಪ ವಿಷಯ, ಅದೆಲ್ಲ ನಮಗೆ ಒಮ್ಮೆ ರಿವೈಸ್ ಆದ ಹಾಗೆ ಆಯಿತು. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆ ಅದು ಸಹ ಭಾಗವಾಗಿ ಸ್ವಲ್ಪ ಏನು ಕಷ್ಟ ಆಗದೆ ಸ್ವಲ್ಪ ಮಾಡಿ ಓದಲಿಕ್ಕೆ ಸಹ ನಮಗೆ ಈಸಿಯಾಗಿ, ಅದೇ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡಲಿಕ್ಕೆ ಸಹ ಈಸಿಯಾಗಿ, ನಮಗೆ ಅದನ್ನು ನೆನಪಿಟ್ಕೊಳ್ಳಿಕ್ಕೆ ಸಹ ತುಂಬ ಸುಲಭ ಆಗಿ, ತುಂಬ ಒಂದು ಸರಿ ಹೋಗಿ ಮನಸ್ಸಿಗೆ ಗೊತ್ತಾಗುವ ಹಾಗೆ ನಮಗೆ ಅದರಲ್ಲಿ ಎಲ್ಲ ವಿಷಯ ಸರಳದಿಂದ ಎಲ್ಲ ಇದು ಮಾಡಿದ್ದಾರೆ. ತುಂಬ ಇದಾಗಿತ್ತು, ನನಗೆ ತುಂಬ ಹೆಲ್ಪ್ಫುಲ್ ಆಯಿತು ಅದು. ಅದೇ ರೀತಿ ನಾವೊಂದು ಮನಸ್ಸಲ್ಲಿ ಏನಾದರೂ ಒಂದು ನಿಶ್ಚಯ ಮಾಡಿದರೆ ಅದು ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ಖಂಡಿತ ಅದನ್ನು ಮಾಡಿ ಕೊಡ್ತಾನೆ ನಮಗೆ ಅಂತ ಒಂದು ಭರವಸೆ, ಒಂದು ತವಕ್ಕು ನಮಗೆ ಇರಬೇಕು ಅಲ್ಲಾಹನ ಹತ್ರ. ಅಂದರೆ ನಾನು ಈ ಎಕ್ಸಾಮಿಗೆ ಒಮ್ಮೆ ಯೋಚನೆ ಮಾಡಿದ್ದೆ ನನಗೂ ಬರಿಬೇಕು ಅಂತ. ಆದರೆ ಅದು ನನಗೆ ಮಾತ್ರ ಹೇಗೆ ಬರಿಬೇಕು ಗೊತ್ತಿರಲಿಲ್ಲ. ಏನೊಂದು ಅಲ್ಲಾಹನೇ ನನಗೆ ಇದು ದಾರಿ ತೋರಿಸಿ ಇವತ್ತು ನಾನೀಗ ಡಿಪ್ಲೊಮಾದ ಸೆಕೆಂಡ್ ಇಯರ್ ಎಕ್ಸಾಮ್ ಬರೆದಿದ್ದೇನೆ. ಅಲ್ಹಮ್ದುಲಿಲ್ಲಾ. ಇನ್ನು ರಬ್ಬಿ ಯಸ್ಸಿರ್ ವಲಾ ತುಅಸ್ಸಿರ್ ವದಮ್ಮಿಂ ಬಿಲ್ ಖೈರ್. ಅಲ್ಲಾಹ್ ಸುಬ್ಹಾನ ತಾಲಾ ಎಲ್ಲವನ್ನು ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನನಗೆ ಅದು ಮಾಡಿಕೊಡಬೇಕು, ಈಸಿ ಮಾಡಿಕೊಡಬೇಕು. ಅದೇ ರೀತಿ ನಾವು ಓದಿ ನಾವು ಅದನ್ನು ಯೂಸ್ ಮಾಡಿ ನಮ್ಮ ಜೀವನದಲ್ಲಿ ಸಫಲತೆಗಾಗಿ ನಾವು ಅದನ್ನು ಕಾರ್ಯರೂಪದಲ್ಲಿ ತರಲಿಕ್ಕೆ ಟ್ರೈ ಮಾಡ್ತೇವೆ. ಆದರೆ ನಮ್ಮ ಯುವ ಜನತೆ ಇವರು ಎಕ್ಸಾಮ್ ಬರೆಯುವುದು ಅಂದರೆ ಅದು ಖಾಲಿ ಲೇಡೀಸ್ನ ಡಿಪಾರ್ಟ್ಮೆಂಟ್ ಅಂತ ಯೋಚಿಸ್ತಾರೆ. ಹಾಗೆ ಮಾಡದೆ ನಾನು ಹೇಳೋದಾದರೆ ಸ್ಟೂಡೆಂಟ್ಸ್ ಹೇಗೆ ಅವರು ಲೌಕಿಕ ವಿದ್ಯಾಭ್ಯಾಸವನ್ನು ಕಲಿತಾರೋ ಅದರ ಒಟ್ಟಿಗೆ ಇದು ಸಹ ಅವರು ಕಲಿತ್ರೆ ಅವರಿಗೆ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ನಾನು ಆಚಿಸ್ತೇನೆ. ಆದಷ್ಟು ಯುವ ಜನರು ಬಾಯ್ಸ್ ತುಂಬ ಇದಕ್ಕೆ ಬರಿಬೇಕು ಎಕ್ಸಾಮ್ ಅಂತ ನಾನು ನೋಡಿದರೆ ತುಂಬ ಹುಡುಗಿಯರು ಬರ್ತಾರೆ ಬರೀಲಿಕ್ಕೆ, ಲೇಡೀಸ್ ಬರ್ತಾರೆ. ಆದರೆ ಯಂಗ್ಸ್ಟರ್ಸ್ ಬಾಯ್ಸ್ ಮಾತ್ರ ಈ ಎಕ್ಸಾಮ್ ಬರೆಯೋದು ಅದೆಲ್ಲ ಲೇಡೀಸ್ ಡಿಪಾರ್ಟ್ಮೆಂಟ್ ಅಂತ ಯೋಚಿಸಿದ ಹಾಗೆ ಕಾಣ್ತದೆ ನನಗೆ. ಮಾತ್ರ ಈಗ ಅವರಿಗೆ ತುಂಬ ಇವರು ಮೇಡಮ್ ಹೇಳಿದಾಗೆ ತಖ್ವಾ ಬೇಕು, ಅವರಿಗೆ ಮನಸ್ಸಲ್ಲಿ ಅಲ್ಲಾಹನ ತಖ್ವಾ ಬೇಕು. ಅದನ್ನು ಮಾಡಬೇಕಿದ್ರೆ ಈ ರೀತಿ ಸ್ವಲ್ಪ ಧಾರ್ಮಿಕ ಎಜುಕೇಷನ್ ಅವರಿಗೆ ಕೊಟ್ಟು ಅದರ ಮೂಲಕ ಅವರಿಗೆ ಎಕ್ಸಾಮ್ ಬರೆದು ಅವರ ಜೀವನದಲ್ಲಿ ಅಪ್ಲೈ ಮಾಡಬೇಕು ಅಂತ ನನಗೆ ನಾನು ಹಾರೈಸ್ತೇನೆ. ಅವರಿಗೆ ಅಲ್ಲಾಹ್ ಸುಬ್ಹಾನ ತಾಲಾ ಧರ್ಮದ ಜ್ಞಾನವನ್ನು ನೀಡಿ ಸಮೃದ್ಧಿಯನ್ನು ನೀಡಿ ಇಹ ಪರದಲ್ಲಿ ಅವರಿಗೆ ಯಶಸ್ಸನ್ನು ಸಿಗುವ ಹಾಗೆ ಆಗಬೇಕು ಅಂತ ನಾನು ಹಾರೈಸ್ತೇನೆ. ಅದೇ ರೀತಿ ಜಮಾತೆ ಇಸ್ಲಾಂ ಉಲ್ಲಾಲ್ ಸೆಂಟರ್ ಇಲ್ಲಿಯ ಸದಸ್ಯರು ಇದಕ್ಕಾಗಿ ಕಷ್ಟಪಟ್ಟು ಈ ಎಕ್ಸಾಮಿನ ತಯಾರಿಗಾಗಿ, ಈ ರಿಸಲ್ಟಿನ ತಯಾರಿಗಾಗಿ ಎಲ್ಲ ಮಾಡಿದ ಅವರಿಗೂ ಅದರ ಅಜರ್ ಕೊಡಲಿ ಅಲ್ಲಾಹ್ ಸುಬ್ಹಾನ ತಾಲಾ ಅಂತ ಹೇಳಿ ನನ್ನ ಈ ಸಣ್ಣ ಅನಿಸಿಕೆಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜಜಾಕಲ್ಲಾಹು ಖೈರ್. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಹಂಚಿಕೊಂಡಂತಹ ಸಹೋದರಿ ಶಂಷಾದ್ ಇವರಿಗೆ ಧನ್ಯವಾದಗಳು. ಮತ್ತು
ಈ ಕಾರ್ಯಕ್ರಮಕ್ಕೆ ಕಾರಣಾಂತರದಿಂದ ತಡವಾಗಿ ಬಂದಿರಬಹುದು ಅಂತ ಭಾವಿಸ್ತೇನೆ. ಜನಾಬ್ ಮೊಹಮ್ಮದ್ ಶಮೀಮ್, ಕರ್ನಾಟಕ ವೆಲ್ಫೇರ್ ಸೊಸೈಟಿ ರಿಯಾದ್ ಇವರಿಗೆ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಉಳ್ಳಾಲ ಸೆಂಟರ್ನಿಂದ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಇನ್ನು ಅನಿಸಿಕೆ ಹೇಳಲಿಕ್ಕೆ ಸಹೋದರಿ ತಸ್ಲೀಮಾ, ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್ ಪ್ರಥಮ ವರ್ಷದ ವಿದ್ಯಾರ್ಥಿನಿಯನ್ನು ನಾನು ಪೋಡಿಯಂನ ಕಡೆಗೆ ಆಹ್ವಾನಿಸುತ್ತಿದ್ದೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಮ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮঈನ್. ಅಮ್ಮಾ ಬಅದ್. Respected dignitaries on the dais, parents, my dear brothers and sisters, assalamu alaikum wa rahmatullahi wa barakatuh. Our beloved Prophet Muhammad sallallahu alaihi wasallam said, "The best of you are those who learn the Quran and teach it." It is a great honor to stand before you today. I sincerely thank Board of Islamic Education Karnataka for giving people of all ages this wonderful opportunity to seek knowledge through this examination. A special thanks to Mubin sir, because it was at the end moment I decided to write the exam. He encouraged and guided me to write this exam. So I thank him and may Allah reward him abundantly. I also thank the organizer who worked behind the scenes. And these examinations are not just gaining the marks, but also it helps us to seek the knowledge of the Islam. And I thank everyone. May Allah accept everyone's effort and bless us with the beneficial knowledge. Assalamu alaikum wa rahmatullahi wa barakatuh. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಅಧ್ಯಕ್ಷೀಯ ಭಾಷಣಕ್ಕಾಗಿ ಜನಾಬ್ ಮೊಹಮ್ಮದ್ ಇಸಾಕ್ ಪುತ್ತೂರ್, ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ಇವರನ್ನು ಪೋಡಿಯಂನ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಮ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿ ಅಜ್ಮঈನ್. ಅಮ್ಮಾ ಬಾದ್. ವ ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಫದಕ್ಕಿರ್ ಫಇನ್ನ ذಿಕ್ರ ತನ್ಫಉಲ್ ಮುಮಿನೀನ್. ಸದಕಲ್ಲಾಹುಲ್ ಅಲಿಯುಲ್ ಅಲೀಮ್. ವೇದಿಕೆಯಲ್ಲಿ ಆಸೀನರಾಗಿರುವ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಮುಂದೆ ತಮ್ಮ ಅಮೂಲ್ಯವಾದ ವಿಚಾರಗಳನ್ನು ಮಂಡಿಸಿದಂತಹ ಪ್ರೊಫೆಸರ್ ಇಸ್ಮಾಯಿಲ್ ಖಾನ್ ಅವರೇ, ಅದೇ ರೀತಿ ಶ್ರೀಮತಿ ಶಮೀಮಾ ಕುತ್ತಾರ್ ಅವರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ಅತಿಥಿಗಳೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಗೌರವಾನ್ವಿತ ಬಂಧುಗಳೇ, ಅಸ್ಸಲಾಮು ಅಲೈಕುಂ. ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ತಿಳಿಸಿದಂತೆ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಕಳೆದ 24 ವರ್ಷಗಳಿಂದ ಈ ಪರೀಕ್ಷೆಯನ್ನು ನಡೆಸುತ್ತಾ ಬಂದಿದೆ. ಮುಖ್ಯವಾಗಿ ಇಸ್ಲಾಮಿ ಶಿಕ್ಷಣವನ್ನು ವ್ಯಾಪಕಗೊಳಿಸುವ ನಿಟ್ಟಿನಲ್ಲಿ, ಇಸ್ಲಾಮಿ ಪ್ರಜ್ಞೆಯನ್ನು ವ್ಯಾಪಕಗೊಳಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ. ಆದ್ದರಿಂದ ವಯಸ್ಕರಿಗೂ ಇದರಲ್ಲಿ ಭಾಗವಹಿಸಬಹುದು, ವಿದ್ಯಾರ್ಥಿಗಳಿಗೂ ಭಾಗವಹಿಸಬಹುದು, ಎಲ್ಲ ಕೆಟಗರಿಯ ಜನರಿಗೂ ಭಾಗವಹಿಸಲಿಕ್ಕೆ ಅವಕಾಶ ಇರುವಂತಹ ರೀತಿಯಲ್ಲಿ ಇದನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಅಂತ ಹೇಳಿ ಸೀಮಿತಗೊಳಿಸಿಲ್ಲ. ಕರ್ನಾಟಕದ ಕೆಲವಾರು ಸೆಂಟರ್ಗಳಲ್ಲಿ ದೇಶ ಬಾಂಧವ ವಿದ್ಯಾರ್ಥಿನಿಯರು ಕೂಡ ಈ ಪರೀಕ್ಷೆಯನ್ನು ಬರೆದಿದ್ದಾರೆ, ಯಶಸ್ಸನ್ನು ಕೂಡ ಪಡೆದಿದ್ದಾರೆ. ಯಾಕಂದರೆ ಇಸ್ಲಾಂ ಅಂತ ಹೇಳುವಂತಹದ್ದು ಕೇವಲ ಒಂದು ನಿರ್ದಿಷ್ಟವಾದ ಒಂದು ಗುಂಪಿಗೆ ಸೀಮಿತಗೊಳಿಸಬೇಕಾಗಿರುವಂತಹ ಒಂದು ಶಿಕ್ಷಣ ಅಲ್ಲ. ಇಸ್ಲಾಮಿನ ಶಿಕ್ಷಣ, ಪ್ರವಾದಿಗಳು ಜಗತ್ತಿಗೆ ಬೋಧನೆ ನೀಡಿದ್ದು ಕೇವಲ ಒಂದು ನಿರ್ದಿಷ್ಟ ವರ್ಗಕ್ಕಾಗಿ ಅಲ್ಲ, ಪ್ರವಾದಿಗಳನ್ನೆಲ್ಲ ನಿಯುಕ್ತಿಗೊಳಿಸಿದ್ದು ಕೇವಲ ಒಂದು ಜನಾಂಗಕ್ಕಾಗಿ ಅಲ್ಲ, ಬದಲಾಗಿ ಇಡೀ ಜಗತ್ತಿನ ಮನುಷ್ಯರಿಗಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಪ್ರವಾದಿಗಳನ್ನು ನಿಯುಕ್ತಿಗೊಳಿಸಿರುವಂತಹದ್ದು. ಆದ್ದರಿಂದ ಪ್ರವಾದಿಗಳ ಶಿಕ್ಷಣ ಅಂತ ಹೇಳುವಂತಹದ್ದು ಎಲ್ಲರಿಗೂ ಅನ್ವಯವಾಗುವಂತಹದ್ದು. ಆದ್ದರಿಂದ ಮುಸ್ಲಿಮರು ಇದನ್ನು ತಮಗೆ ಮಾತ್ರ ಸೀಮಿತಗೊಳಿಸಲಿಕ್ಕೆ ಅವಕಾಶ ಇಲ್ಲ. ಮತ್ತು ಈ ಶಿಕ್ಷಣ ಅಂತ ಹೇಳುವಂತಹದ್ದು ಮುಸ್ಲಿಮರ ಮಟ್ಟಿಗೆ ಇದು ಪ್ರತಿಯೊಬ್ಬರಿಗೂ ಕಡ್ಡಾಯವಾದದ್ದು. ಆದ್ದರಿಂದ ನಾವು ಭೌತಿಕವಾಗಿ ಯಾವ ಶಿಕ್ಷಣವನ್ನೇ ನಾವು ಪಡೆಯುತ್ತಾ ಇದ್ದರೂ ಕೂಡ
ಅದರ ಜೊತೆಗೆ ಈ ಒಂದು ಶಿಕ್ಷಣವನ್ನು ಕಡ್ಡಾಯವಾಗಿ ನಾವು ರೂಢಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾದಂತಹ ಅಗತ್ಯ ಇದೆ. ಇಲ್ಲಿರುವಂತಹ ಶಿಕ್ಷಣ ವ್ಯವಸ್ಥೆ, ಈ ಎರಡೂ ಶಿಕ್ಷಣ ವ್ಯವಸ್ಥೆಯ ಮಧ್ಯೆ ಸಮನ್ವಯತೆ ಇಲ್ಲದೆ ಹೋದರೆ, ಆ ಸಮನ್ವಯತೆ ಇಲ್ಲದ ಕಾರಣದಿಂದಾಗಿ ಮುಸ್ಲಿಂ ಸಮುದಾಯ ತುಂಬ ಹಿಂದುಳಿದು ಬಿಟ್ಟದ್ದು. ಭೌತಿಕ ವಿದ್ಯಾಭ್ಯಾಸ ಮತ್ತು ಈ ಧಾರ್ಮಿಕ ಶಿಕ್ಷಣ ಅಂತ ನಾವು ಹೇಳ್ತಾ ಇದ್ದೇವೆ, ಅದರ ಮಧ್ಯೆ ಇರುವಂತಹ ಸಂಬಂಧ, ಅದನ್ನು ಪರಸ್ಪರ ಜೋಡಿಸುವಂತಹ ಕೆಲಸ ಆಗಬೇಕಿತ್ತು. ಅದು ಆಗದೆ ಎರಡೂ ಕೂಡ ಭಿನ್ನ ರೀತಿಯಲ್ಲಿ ಸಾಗುತ್ತಾ ಇರುವಂತಹ ಒಂದು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಖ್ಯಾತ ವಿದ್ವಾಂಸರಾದ ಮೌಲಾನಾ ಅಬುಲ್ ಆಲಾ ಮೌದೂದಿ ಅವರೊಂದು ಸಂದರ್ಭದಲ್ಲಿ ಹೇಳಿದರು, ಈ ಒಂದು ಶಿಕ್ಷಣ ವ್ಯವಸ್ಥೆಯಿಂದ ದೀನ್ ಏನು ಎಂದು ಗೊತ್ತಿಲ್ಲದಂತಹ ಮಿಸ್ಟರ್ಗಳನ್ನು, ದುನಿಯಾ ಏನೆಂದು ಗೊತ್ತಿಲ್ಲದಂತಹ ಮುಲ್ಲಾಗಳನ್ನು ಮಾತ್ರ ಸೃಷ್ಟಿಸಬಹುದು ಅಂತ ಹೇಳಿ. ಆದ್ದರಿಂದ ನಾವು ಭೌತಿಕ ಶಿಕ್ಷಣವನ್ನು ಪಡೆಯುವಂತಹ ಸಂದರ್ಭದಲ್ಲಿಯೂ ಕೂಡ ಇದು ಅತ್ಯಂತ ಕಡ್ಡಾಯವಾದ ಈ ಶಿಕ್ಷಣವನ್ನು ನಾವು ರೂಢಿಸಿಕೊಳ್ಬೇಕು. ಮತ್ತು ಧಾರ್ಮಿಕ ಶಿಕ್ಷಣದಲ್ಲಿಯೇ ಮುಂದುವರಿಯುತ್ತಾ ಹೋಗುತ್ತಿರುವವರು, ಅದರಲ್ಲಿ ಎಕ್ಸ್ಪರ್ಟ್ ಆಗುವಂತಹ ವ್ಯಕ್ತಿಗಳು ಕೂಡ ಭೌತಿಕ ಶಿಕ್ಷಣದ ಬಗ್ಗೆ ಅವರಿಗೆ ಕನಿಷ್ಠ ಜ್ಞಾನವಾದರೂ ಇರಬೇಕು. ನಮಗೆ ಧರ್ಮ ಕಲಿಸಿಕೊಡುವಂತಹ ಮೌಲ್ಯಗಳು ಅದು ಎಲ್ಲ ಕಾಲಗಳಲ್ಲಿ ಅಗತ್ಯವಾಗಿರುವಂತಹ, ಅದು ನಮ್ಮ ಜೀವನದಲ್ಲಿ ನಾವು ಸದಾ ಪಾಲಿಸಬೇಕಾಗಿರುವಂಥದ್ದು. ಈಗ ನಾನು ಇಲ್ಲಿ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ನ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಇದರಲ್ಲಿ ಯಶಸ್ಸು ಪಡೆದಿರುವಂತಹ ಧಾರಾಳ ವಿದ್ಯಾರ್ಥಿಗಳು ಇಲ್ಲಿ ಒಟ್ಟು ಸೇರಿರುವಂತಹದ್ದು, ಅವರೆಲ್ಲರೂ ನಾನು ಅಭಿನಂದಿಸ್ತೇನೆ. ಬಹಳ ಒಂದು ಪುಣ್ಯ ಕಾರ್ಯದಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಇಸ್ಲಾಮಿ ಪ್ರಜ್ಞೆಯನ್ನು ಬೆಳೆಸುವಂತಹ, ಇಸ್ಲಾಮಿ ಶಿಕ್ಷಣವನ್ನು ವ್ಯಾಪಕಗೊಳಿಸುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಿ. ಇದರ ಜೊತೆಗೆ ತಮಗೆ ಇನ್ನೊಂದು ಹೊಣೆಗಾರಿಕೆ ಕೂಡ ಇದೆ. ಅದೇನು ಅಂತ ಹೇಳಿದರೆ, ಇನ್ನೂ ಹಲವಾರು ಮಂದಿಗೆ ನೀವು ಇದನ್ನು ತಲುಪಿಸಬೇಕಾದಂತಹ, ಈ ಮಾಹಿತಿಯನ್ನು ನೀವು ತಲುಪಿಸಬೇಕಾದಂಥ ಹೊಣೆಗಾರಿಕೆ ನಿಮಗೆ ಇದೆ. ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪರೀಕ್ಷೆಯಲ್ಲಿ ಜನರು ಭಾಗವಹಿಸುವಂತೆ ನೀವು ಪ್ರೇರಣೆ ಕೊಡುವಂತಹ ಕೆಲಸವನ್ನು ಮಾಡಬೇಕು. ಇದರಿಂದ ನಿಮಗೆ ಸಿಕ್ಕಿರುವಂತಹ ಪ್ರಯೋಜನ ಅದನ್ನು ನೀವು ಇತರರಿಗೂ ಕೂಡ ತಿಳಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕು. ಆ ಮೂಲಕ ಇತರರಿಗೂ ಕೂಡ ಇಸ್ಲಾಮಿ ಪ್ರಜ್ಞೆ ಬೆಳೆಯುವುದಾದರೆ ನಿಮ್ಮಿಂದ ನಡೆಯುವಂತಹ ಒಂದು ದೊಡ್ಡ ಸತ್ಕಾರ್ಯ ಆಗಿರ್ತದೆ ಅದು. ಯಾಕೆಂದರೆ ನಾವು ಪ್ರತಿಯೊಬ್ಬರು ತೀರ್ಮಾನಿಸಬೇಕಾಗಿರುವಂತಹದ್ದು ನಮ್ಮಿಂದಾಗಿ ಸಮಾಜಕ್ಕೆ ಒಳಿತಾಗಬೇಕು. ವ್ಯಕ್ತಿಗಾಗಲಿ, ಕುಟುಂಬಕ್ಕಾಗಲಿ, ಸಮಾಜಕ್ಕಾಗಲಿ ನಮ್ಮಿಂದ ಒಳ್ಳೆಯದು ಆಗಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿದಂತಹ ಶಿಕ್ಷಣದ ಪ್ರಕಾರ ನಾವು ಒಬ್ಬನಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರೇರಣೆ ಕೊಟ್ಟರೆ ಅವನು ಮಾಡುವ ಒಳ್ಳೆಯ ಕಾರ್ಯಕ್ಕೆ ಅವನಿಗೇನು ಪ್ರತಿಫಲ ಸಿಗ್ತದೆ, ಆ ಪ್ರತಿಫಲ ಅವನಿಗೆ ಪೂರ್ಣವಾಗಿ ಸಿಗುವುದರ ಜೊತೆಗೆ ನಾವು ಅವನಿಗೆ ಪ್ರೇರಣೆ ನೀಡಿದ ಕಾರಣಕ್ಕಾಗಿ ನಮಗೂ ಪ್ರತಿಫಲ ಕೊಡ್ತೇನೆ ಅಂತ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳಿದ್ದಾನೆ. ಹಾಗಾಗಿ ನಮ್ಮ ಮೂಲಕ ಹೆಚ್ಚು ಪುಣ್ಯ ಕಾರ್ಯಗಳು ವ್ಯಾಪಕವಾಗುವಂತೆ ನಾವು ನೋಡಬೇಕು. ಇಲ್ಲಿ ನಾವು ಪಡೆಯುವಂತಹ ಸರ್ಟಿಫಿಕೇಟ್ಗಳು ಕೆಲವೊಮ್ಮೆ ಇಲ್ಲಿ ನಮಗೆ ಕೆಲವೊಂದು ಕೆಲಸಕ್ಕೆ ಕೂಡ ಪ್ರಯೋಜನಕಾರಿ ಆಗಬಹುದು. ಗಲ್ಫ್ನಲ್ಲಿ ಕೆಲವೊಮ್ಮೆ ಇದನ್ನು ಎಡಿಷನಲ್ ಕ್ವಾಲಿಫಿಕೇಶನ್ ಆಗಿ ಕೂಡ ಸ್ವೀಕರಿಸಿದಂತಹ ಘಟನೆಗಳು ಕೂಡ ಇವೆ. ಆ ರೀತಿ ಕೆಲವಾರು ಪ್ರಯೋಜನಗಳಿವೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ನಮ್ಮ ಆಖಿರತ್ತಿನಲ್ಲಿ ಯಶಸ್ಸು ಗಳಿಸಲಿಕ್ಕಿರುವಂತಹ ಒಂದು ಮಾರ್ಗ ಇದು. ಆದರೆ ಆಖಿರತ್ತಿನಲ್ಲಿ ಯಶಸ್ಸು ಗಳಿಸಲಿಕ್ಕಿರುವಂತಹ ಮಾರ್ಗ ಕೇವಲ ಸರ್ಟಿಫಿಕೇಟ್ಗಳಲ್ಲ. ಅಲ್ಲಿ ನಾವು ಏನನ್ನು ಕಲಿತಿದ್ದೇವೆ ಅದನ್ನು ನಾವು ಜೀವನದಲ್ಲಿ ಪಾಲಿಸಬೇಕು. ಕುರ್ಆನ್ ಪ್ರಥಮವಾಗಿ ನಮಗೆ ನೀಡಿದಂಥ ಆದೇಶ, ಪ್ರಥಮವಾಗಿ ಕುರ್ಆನ್ ಅವತೀರ್ಣಗೊಂಡಿರುವಂತಹದ್ದು ಪ್ರಥಮವಾದ ಸೂಕ್ತ ಇಕ್ರ ಓದಬೇಕು ಅಂತ ಹೇಳಿ ತಿಳುವಳಿಕೆಯನ್ನು ಗಳಿಸಬೇಕು ಎನ್ನುವಂತಹದ್ದು. ಮತ್ತು ಕುರ್ಆನ್ನಾದ್ಯಂತ ಹಲವಾರು ಕಡೆಗಳಲ್ಲಿ ಅಲ್ಲಾಹನು ಪ್ರಶ್ನಿಸುವುದು, ನೀವು ಚಿಂತಿಸಬೇಕು, ಆಲೋಚಿಸಬೇಕು, ಓದಬೇಕು, ಅಧ್ಯಯನ ಮಾಡಬೇಕು, ಚಿಂತನೆ ನಡೆಸಬೇಕು. ಕುರ್ಆನ್ ನಿರಂತರವಾಗಿ ಅದಕ್ಕೆ ಪ್ರೋತ್ಸಾಹ ನೀಡುತ್ತದೆ. ಅಧ್ಯಯನ ಮಾಡಬೇಕು ಮಾತ್ರವಲ್ಲ, ಆ ಚಿಂತಿಸದ ವ್ಯಕ್ತಿಗಳ ಬಗ್ಗೆ ಕುರ್ಆನ್ ಹೇಳುವುದು, ಇನ್ನ ಶರ್ರ ದವಾಬಿ ಇಂದಲ್ಲಾಹಿ ಸುಮ್ಮುನ್ ಬುಕ್ಮುಲ್ಲದೀನ ಲಾ ಯಅಕಿಲೂನ್. ಅತ್ಯಂತ ನಿಕೃಷ್ಟ ಜೀವಿಗಳು ಯಾರು ಅಂತ ಕೇಳಿದರೆ ಚಿಂತನೆ ನಡೆಸದವರು, ಆಲೋಚನೆ ಮಾಡದವರು ಅಂತ ಹೇಳಿ ಕುರ್ಆನ್ ಹೇಳುತ್ತದೆ. ಅಂಧರಾಗಿ, ಕಂಡು ಕಾಣದವರಂತೆ,
ಕೇಳಿಯೂ ಕೇಳದವರಂತೆ ವರ್ತಿಸುವಂತಹ ವ್ಯಕ್ತಿಗಳು ಪವಿತ್ರ ಕುರಾನನ್ನು ಅಧ್ಯಯನ ಮಾಡಿ, ಚಿಂತನೆ ನಡೆಸಿ, ರಿಸರ್ಚ್ ಮಾಡಿ, ಜಗತ್ತಿನ ಬಗ್ಗೆ ನೀವು ಅಧ್ಯಯನ ಮಾಡಿ, ಇದೆಲ್ಲವನ್ನು ಅಧ್ಯಯನ ಮಾಡುತ್ತಾ ಸಾಗಿದಂತೆಲ್ಲ ನಿಮಗೆ ಸೃಷ್ಟಿಕರ್ತನ ಮಹಾನತೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸ್ವತಃ ನಿಮ್ಮ ಶರೀರದ ಬಗ್ಗೆ ನೀವು ಅಧ್ಯಯನ ಮಾಡಿ, ಎಷ್ಟು ಅದ್ಭುತವಾಗಿ ಅಲ್ಲಾಹನು ಅದನ್ನು ಸೃಷ್ಟಿಸಿದ್ದಾನೆ ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ, ಕುರ್ಆನ್ ಅಲ್ಲಲ್ಲಿ ನಮ್ಮ ಕಣ್ಣ ಮುಂದೆ ಕಾಣುತ್ತಿರುವಂಥ ಹಲವಾರು ವಸ್ತುಗಳನ್ನು ಎತ್ತಿ ಹಿಡಿದುಕೊಂಡು ಅಲ್ಲಾಹನ ಮಹಾನತೆಯನ್ನು ಇದರ ಮೂಲಕ ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ಅಲ್ಲಾಹನ ಏಕತೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ಆಖಿರತ್ತಿನ ಬಗ್ಗೆ ನಿಮಗೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ಧಾರಾಳ ಉದಾಹರಣೆಗಳನ್ನೆಲ್ಲ ನೀಡುತ್ತದೆ. ಆದ್ದರಿಂದ ಓದುವುದು, ಅಧ್ಯಯನ ಮಾಡುವುದು, ಚಿಂತಿಸುವುದು ಅಷ್ಟು ಮಾತ್ರ ಅಲ್ಲ, ನಾವು ಕಲಿತಂತಹ ಒಳ್ಳೆಯ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹದ್ದು ಅತ್ಯಂತ ಮುಖ್ಯವಾದದ್ದು. ಜೀವನದಲ್ಲಿ ಯಶಸ್ಸು ಪಡೆಯುವವರು ವಲ್ಲಸ್ರಿ ಇನ್ನಲ್ ಇನ್ಸಾನ ಲಫಿ ಖುಸ್ರ್ ಇಲ್ಲಲ್ಲದೀನ ಆಮನು ವ ಅಮಿಲು ಸ್ವಾಲಿಹಾತಿ ವತವಾಸೋ ಬಿಲ್ ಹಕ್ ವತವಾಸೋ ಬಿಸ್ಸಬರ್. ಮನುಷ್ಯರೆಲ್ಲೂ ನಷ್ಟದಲ್ಲಿದ್ದಾನೆ. ಆ ನಷ್ಟದಿಂದ ಪಾರುಗೊಳ್ಳಲಿಕ್ಕಿರುವಂತಹ ಮಾರ್ಗ ವಿಶ್ವಾಸ ಇಡಬೇಕು. ಕೇವಲ ವಿಶ್ವಾಸವಿಟ್ಟು ಕುಳಿತುಕೊಂಡ್ರೆ ಸಾಲದು. ಸತ್ಕರ್ಮಗಳನ್ನು ಮಾಡಬೇಕು. ಸತ್ಯವನ್ನು ಮತ್ತು ಸಹನೆಯನ್ನು ಪರಸ್ಪರ ಉಪದೇಶಿಸುವಂತಹ ಗುಣ ಇರಬೇಕು. ಇದು ನಮ್ಮ ಸಮಾಜದಲ್ಲಿ ಆಗಬೇಕಾಗಿರುವಂತಹ ಮುಖ್ಯವಾದಂತಹ ಕೆಲಸ. ನಾವು ಸತ್ಕರ್ಮಗಳನ್ನು ಮಾಡುವವರಾಗಬೇಕು, ಇತರರಿಗೆ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಪ್ರೇರಣೆ ನೀಡುವವರಾಗಬೇಕು, ಉಪದೇಶ ನೀಡುವವರಾಗಬೇಕು ಅಂತ ಕುರ್ಆನ್ ಹೇಳುತ್ತದೆ. ಇದು ಯಶಸ್ಸಿನ ಮಾರ್ಗ ಅಂತ ಹೇಳ್ತದೆ. ಧಾರಾಳ ಮಂದಿ ಇಲ್ಲಿ, ಮುಖ್ಯವಾಗಿ ಯುವಕರ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಯಿತು. ದಾರಿ ತಪ್ತಾ ಇದ್ದಾರೆ. ದಾರಿ ತಪ್ಪಲಿಕ್ಕೆ ಬೇಕಾದಷ್ಟು ಇಲ್ಲಿ ವ್ಯವಸ್ಥೆಗಳಿವೆ, ದಾರಿ ತಪ್ಪಿಸಲಿಕ್ಕಿರುವಂತಹ ವ್ಯವಸ್ಥೆಗಳಿವೆ. ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ಗಳಾಗಲಿ, ನಾವು ಉಪಯೋಗಿಸುತ್ತಿರುವಂತಹ ಇಂಟರ್ನೆಟ್ಗಳಾಗಲಿ, ಬೇರೆ ಬೇರೆ ಮಾಧ್ಯಮಗಳು ಮನುಷ್ಯರ ಮನಸ್ಸನ್ನು ಕಲುಷಿತಗೊಳಿಸುವಂತಹ ಧಾರಾಳ ಕಂಟೆಂಟ್ಗಳು ಅದರಲ್ಲಿ ಇದೆ. ಅದರಿಂದ ನಾವು ನಮ್ಮನ್ನು ಸಂರಕ್ಷಿಸಿಕೊಳ್ಬೇಕು ಅಂತ ಹೇಳಿ ಆದರೆ ನಮ್ಮಲ್ಲಿ ತಕ್ವಾದ ಗುಣ ಬೆಳೆಯಬೇಕು. ಅಲ್ಲಾಹನನ್ನು ಭಯಪಡುವಂತಹ ಗುಣ ನಮ್ಮಲ್ಲಿ ಇರಬೇಕು. ಪ್ರೊಫೆಸರ್ ಇಸ್ಮಾಯಿಲ್ ಖಾನ್ ಅವರು ಹೇಳಿದರು, ಮಕ್ಕಳನ್ನು ಬೇಗ ಮಲಗಿಸಿ ರಾತ್ರಿ ಬೇಗ ಹೇಳುವಂತೆ ಮಾಡಿ. ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿದ ಶಿಕ್ಷಣವೂ ಆಗಿದೆ. ಇಶಾ ನಮಾಜ್ ನಂತರ ಮಾತಾಡಬೇಡಿ ಅಂತ ಹೇಳಿದರು ಪ್ರವಾದಿಯವರು. ಇಶಾ ನಮಾಜಿನ ನಂತರ ಹೋಗಿ ಮಲಗಬೇಕು. ಮತ್ತೆ ಬೆಳಗಿನ ಜಾವ ಆದಷ್ಟು ಬೇಗ ಹೇಳಬೇಕು. ಸಾಧ್ಯವಾದರೆ ತಹಜ್ಜುದ್ ಸಮಯದಲ್ಲಿ ಎದ್ದು ನಮಾಜ್ ನಿರ್ವಹಿಸಿಕೊಂಡು ನಿಮಗೆ ಏನೆಲ್ಲ ಬೇಡಿಕೆಗಳನ್ನು ಅಲ್ಲಾಹನ ಮುಂದೆ ಇಡ್ಲಿಕ್ಕೆ ಇದೆಯೋ ಅದೆಲ್ಲವನ್ನು ಇಡಿ. ಯಾಕೆಂದರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಭೂಮಿಗೆ ಅತ್ಯಂತ ಸಮೀಪವಿರುವ ಆಕಾಶದ ಹತ್ತಿರ ಬಂದು ಕೇಳುವಂತಹ ಸಂದರ್ಭ, ಯಾರಿದ್ದಾರೆ ನನ್ನಲ್ಲಿ ಬೇಡುವವನು, ಅವನ ಪ್ರಾರ್ಥನೆಗೆ ನಾನು ಉತ್ತರಿಸ್ತೇನೆ ಅಂತ ಅಲ್ಲಾಹ್ ಹೇಳುವಂತಹ ಸಂದರ್ಭ. ಅಲ್ಲಾಹನು ಇಂತಹ ಒಂದು ಆಫರ್ ಕೊಡುವಾಗ ನಾವು ಗಾಢವಾದ ನಿದ್ದೆಯಲ್ಲಿ ಇದ್ದುಕೊಂಡು ಅವಕಾಶವನ್ನು ಕಳೆದುಕೊಳ್ಳುವಂತಹ ಒಂದು ಸ್ಥಿತಿ. ಹಾಗಾಗಿ ಬೇಗನೆ ಮಲಗಿ ಬೇಗನೆ ಹೇಳುವಂತಹ, ಮಾತ್ರವಲ್ಲ ಬೆಳಗಿನ ಜಾವ ಎದ್ದು ನೀವು ಅಧ್ಯಯನ ಮಾಡುವುದಾದರೆ ಅದು ಹೆಚ್ಚು ತಲೆಯಲ್ಲಿ ಉಳಿಯುತ್ತದೆ. ಅದು ಒಳ್ಳೆಯ ಉತ್ತಮವಾದಂತಹ ಸಮಯ, ಅದು ಬರ್ಕತ್ತಿನ ಸಮಯ ಅದು. ಆದ್ದರಿಂದ ಅದನ್ನು ಉಪಯೋಗಿಸಿಕೊಳ್ಬೇಕು. ಆದ್ದರಿಂದ ನಾವು ಏನನ್ನು ಕಲಿಯುತ್ತೇವೆಯೋ ಆ ಕಲಿಯುವಂತಹ ವಿಷಯಗಳು ಉತ್ತಮವಾದಂತಹ ವಿಚಾರಗಳು ಅದು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಮತ್ತು ನಾವು ಪಡೆಯುವಂತಹ ಜ್ಞಾನವೂ ಕೂಡ ರಬ್ಬಿ ಜಿದ್ನಿ ಇಲ್ಮ. ಅಲ್ಲದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರಾರ್ಥಿಸ್ತಾ ನಮಗೆ ಪ್ರಯೋಜನಕಾರಿಯಾದಂತಹ ಇಲ್ಮನ್ನು ದಯಪಾಲಿಸು ಅಂತ ಹೇಳಿ. ಇಲ್ನಿ ಅಸ್ಅಲುಕ ಇಲ್ಮನ್ ನಾಫಿಯಾ, ಪ್ರಯೋಜನಕಾರಿಯಾದಂತಹ ಇಲ್ಮು, ಅದು ನನಗೆ ಪ್ರಯೋಜನಕಾರಿ ಆಗಬೇಕು. ಯಾವ ಇಲ್ಮನ್ನು ನಾನು ಪಡೆದಿದ್ದೇನೆಯೋ ಅದರಂತೆ ನಾನು ಜೀವನ ನಡೆಸಿದರೆ, ಅದನ್ನು ಜೀವನದಲ್ಲಿ ಪಾಲಿಸಿದರೆ, ಅದರಂತೆ ನಾನು ಕೆಲಸ ಮಾಡಿದರೆ ಅದು ನನಗೂ ನನ್ನ ಕುಟುಂಬಕ್ಕೂ ನನ್ನ ಸಮಾಜಕ್ಕೂ ಪ್ರಯೋಜನಕಾರಿಯಾಗಬೇಕು.
ಹಾಗೆ ನಮ್ಮ ಬದುಕು ನಾವು ಪಡೆದಂತಹ ಈ ಒಂದು ಶಿಕ್ಷಣದಂತೆ ನಡೆಸಿದರೆ ಯಶಸ್ಸು ಖಂಡಿತ. ಶಾಂತಿ ಪ್ರಕಾಶನದಿಂದ ಪ್ರಕಟವಾದ ಒಂದು ಸಣ್ಣ ಪುಸ್ತಕ ಇದೆ, ಕುರ್ಆನ್ನ ಬದುಕು ಅಂತ ಹೇಳಿ. ನೀವೆಲ್ಲ ಓದಬೇಕು ಆ ಪುಸ್ತಕವನ್ನು. ಅದರಲ್ಲಿ ಕೆಲವು ಮಹಿಳೆಯರು ಅವರು ಸೇರಿಕೊಂಡು ನಾವು ಕುರ್ಆನ್ನಂತೆ ಜೀವನ ನಡೆಸ್ತೇವೆ ಅಂತ ತೀರ್ಮಾನ ಮಾಡಿದ್ದು. ಕುರ್ಆನ್ನ ಕೆಲವಾರು ಸೂಕ್ತಗಳನ್ನು ಅವರು ಅಧ್ಯಯನ ಮಾಡಿಕೊಂಡು ಆ ಸೂಕ್ತಗಳನ್ನು ನನ್ನ ಜೀವನದ ನಾನು ಯಾವ ರೀತಿ ಪಾಲಿಸಬೇಕು ಎನ್ನುವುದರ ಬಗ್ಗೆ ಅವರು ಚಿಂತನೆ ನಡೆಸ್ತಾರೆ, ಅದನ್ನು ಪಾಲಿಸ್ತಾರೆ. ಮತ್ತು ಮುಂದಿನ ಸಭೆಯಲ್ಲಿ ಅವರು ಹೇಳ್ತಾರೆ ನನ್ನ ಜೀವನದಲ್ಲಿ ಇದರಿಂದಾಗಿ ಏನು ಬದಲಾವಣೆ ಆಯಿತು ಅಂತೇಳಿ. ಕೆಲವಾರು ಉದಾಹರಣೆಗಳನ್ನೆಲ್ಲ ಅದರಲ್ಲಿ ಕೊಡಲಾಗಿದೆ. ಹಾಗೆ ನಾನು ಆ ರೂಪದಲ್ಲಿ ನಾನು ಕುರ್ಆನನ್ನು ಓದಲಿಕ್ಕೆ ಆರಂಭಿಸಿದ ನಂತರ ನನ್ನ ನಾಲಿಗೆಯನ್ನು ನಾನು ನಿಯಂತ್ರಿಸಿದೆ. ಗೀಬತ್ ನಮೀಮತಿನಿಂದ ನಾನು ದೂರವಾದೆ. ನನ್ನ ಕುಟುಂಬ ಸಂಬಂಧದಲ್ಲಿ ಬಿರುಕು ಬಿದ್ದಿತ್ತು. ನನ್ನ ಬಾಬಿಯೊಂದಿಗೆ ನನ್ನ ಸಂಬಂಧ ಕೆಟ್ಟು ಹೋಗಿತ್ತು. ನಾನು ಹಠ ಹಿಡಿದುಕೊಂಡು ಅವಳೊಂದಿಗೆ ಸಂಬಂಧವನ್ನು ಸ್ಥಾಪಿಸಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಯಾಕೆಂದರೆ ಕುರ್ಆನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ. ಕೆಲವಾರು ಉದಾಹರಣೆಗಳೆಲ್ಲ ಅದರಲ್ಲಿ ಇದೆ. ಹಾಗೆ ಸದಾ ನಮ್ಮ ಮನಸ್ಸಿನಲ್ಲಿ ಏನಾದರೂ ಶೈತಾನನ ಪ್ರೇರಣೆ ಉಂಟಾಗುವಂತಹ ಸಂದರ್ಭದಲ್ಲಿ ಕುರ್ಆನ್ ನಾವು ನೆನಪಿಸಿಕೊಳ್ಬೇಕು. ಈಗಾಗಲೇ ಶಮೀಮ ಕುತ್ತಾರ್ ಅವರು ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರ ಬಗ್ಗೆ ಹೇಳಿದರು. ಆದಮ್ ಅಲೈಹಿಸ್ಸಲಾಂ ಅವರನ್ನು ಭೂಮಿಗೆ ಗಳಿಸುವಂತಹ ಸಂದರ್ಭದಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳಿದ್ದು, ವೈಮ್ಮಾ ಯಅತಿಯನ್ನಕುಂ ಮಿನ್ನಿ ಹುದನ್ ಫಮನ್ ತಬಿಯ ಹುದಾಯ ಫಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಇನ್ನು ನಿಮ್ಮ ಬಳಿಗೆ ನನ್ನ ಮಾರ್ಗದರ್ಶನ ಬಂದರೆ ಯಾರು ಅದನ್ನು ಸ್ವೀಕರಿಸಿಕೊಳ್ಳುತ್ತಾನೋ ಅವನಿಗೆ ಯಾವುದೇ ಭಯವಾಗಲಿ ದುಃಖವಾಗಲಿ ಇರುವುದಿಲ್ಲ. ನಾವು ಪ್ರತಿಯೊಬ್ಬರು ಆಗ್ರಹಿಸುವಂತಹದ್ದು ನಮ್ಮ ಜೀವನದಲ್ಲಿ ಭಯ ಇರಬಾರದು, ದುಃಖ ಇರಬಾರದು. ಭಯರಹಿತವಾದಂತಹ ದುಃಖದಿಂದ ಮುಕ್ತವಾದಂತಹ ಒಂದು ಜೀವನ ನಮಗೆ ಲಭಿಸಬೇಕು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ವಾಗ್ದಾನ ಮಾಡಿದ್ದಾನೆ, ಭಯಮುಕ್ತವಾದಂತಹ ದುಃಖದಿಂದ ಮುಕ್ತವಾದಂತಹ ಒಂದು ಜೀವನ ನಿಮಗೆ ಬೇಕು ಎಂದಾದರೆ ಈ ಒಂದು ಗ್ರಂಥವನ್ನು ನೀವು ಅಧ್ಯಯನ ಮಾಡಿ ಅದರಂತೆ ಜೀವನ ನಡೆಸುವವರಾಗಬೇಕು. ನಾವು ಸ್ವರ್ಗಕ್ಕೆ ಹೋಗಬೇಕಿದ್ದರೆ ಕೆಲವೊಂದು ಸರ್ಟಿಫಿಕೇಟ್ ಬೇಕು. ಇಲ್ಲಿ ನಾವು ಪಡೆದಂತಹ ಸರ್ಟಿಫಿಕೇಟ್ ಸಾಕಾಗುವುದಿಲ್ಲ, ಅದು ಇಲ್ಲಿಗೆ ಸೀಮಿತವಾಗಬಹುದು. ಸ್ವರ್ಗಕ್ಕೆ ಹೋಗಲಿಕ್ಕೆ ಕೆಲವೊಂದು ಸರ್ಟಿಫಿಕೇಟ್ ಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅವನು ಸತ್ಯವಿಶ್ವಾಸಿ ಅಲ್ಲ ಅಂತ. ಯಾರು ತನ್ನ ನೆರೆಕರೆಯವರೊಂದಿಗೆ ನೆರೆಕರೆಯವರು ನಮ್ಮ ಬಗ್ಗೆ ಹೆದರಿಕೆಯುಳ್ಳವರಾಗಿದ್ದರೆ, ಅವರಿಗೆ ನಮ್ಮ ಬಗ್ಗೆ ಹೆದರಿಕೆ ಇದ್ದರೆ, ನೆರೆಕರೆಯವರು ನಮ್ಮ ಕಿರುಕುಳದಿಂದ ಮುಕ್ತರಲ್ಲದಿದ್ದರೆ ಅಂತಹ ವ್ಯಕ್ತಿ ಸತ್ಯವಿಶ್ವಾಸಿ ಆಗುವುದಿಲ್ಲ ಅಂತ ಹೇಳಿದರು ಪ್ರವಾದಿಯವರು. ಆದರೆ ನಾವು ಸತ್ಯವಿಶ್ವಾಸಿ ಎನ್ನುವುದಕ್ಕೆ ನಮ್ಮ ನೆರೆಕರೆಯವರಿಂದ ನಮಗೆ ಪುರಾವೆ ಸಿಗಬೇಕು ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನೊಂದು ಸಂದರ್ಭದಲ್ಲಿ ಹೇಳಿದರು, ಯಾರು ತನ್ನ ಶರೀರದ 2 ಅಂಗಗಳ ಬಗ್ಗೆ ನನಗೆ ಖಾತ್ರಿಯನ್ನು ಕೊಡ್ತೀರೋ ಅವರಿಗೆ ಸ್ವರ್ಗ ಗ್ಯಾರಂಟಿ ಅಂತ ಹೇಳಿದರು. ನಿಮ್ಮ ನಾಲಿಗೆ ಮತ್ತು ನಿಮ್ಮ ಗುಪ್ತಾಂಗದ ಬಗ್ಗೆ ಯಾರು ನನಗೆ ಖಾತ್ರಿ ಇಡುತ್ತೀರೋ ಅವರಿಗೆ ಸ್ವರ್ಗ ಖಚಿತ ಅಂತ ಹೇಳಿದರು ಪ್ರವಾದಿಯವರು. ಸ್ವರ್ಗಕ್ಕೆ ಹೋಗಲಿಕ್ಕಿರುವಂತಹ ಸರ್ಟಿಫಿಕೇಟ್ ಅದು. ನಾಲಿಗೆಯನ್ನು ನಿಯಂತ್ರಿಸಬೇಕು. ನಾಲಿಗೆಯನ್ನು ನಾನು ದುರುಪಯೋಗ ಮಾಡುವುದಿಲ್ಲ. ಅದರಲ್ಲಿ ಒಳ್ಳೆಯ ಮಾತನ್ನು ಮಾತ್ರ ನಾನು ಹೇಳುತ್ತೇನೆ, ಕೆಟ್ಟದ್ದನ್ನು ಆಡುವುದಿಲ್ಲ. ಗುಪ್ತಾಂಗವನ್ನು ದುರುಪಯೋಗ ಮಾಡುವುದಿಲ್ಲ. ಅಶ್ಲೀಲತೆಯಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ವ್ಯಭಿಚಾರದಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ಸ್ವರ್ಗಕ್ಕೆ ಅರ್ಹತೆ ಗಳಿಸಲಿಕ್ಕಿರುವಂತಹ ಪ್ರಮಾಣ ಪತ್ರ ಅದು. ಇದರ ಅರ್ಥ ಕೇವಲ ಇಷ್ಟನ್ನು ಮಾತ್ರ ಮಾಡಿದರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಅಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಮಾತನ್ನು ಹೇಳಿದ್ದು ಸಹಾಬಿಗಳ ಮುಂದೆ. ಸದಾ ನಮಾಜನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ದವರು, ಉಪವಾಸ ವ್ರತ ಆಚರಿಸ್ತಾ ಇದ್ದವರು, ಜಕಾತ್ ಕೊಡಲಿಕ್ಕೆ ಅರ್ಹತೆ ಇರುವವರು ಜಕಾತ್ ಕೊಡುವವರು, ಹಜ್ಜಿಗೆ ಹೋಗಲಿಕ್ಕೆ ತಾಕತ್ತಿದ್ದವರು ಹಜ್ಜಿಗೆ ಹೋಗುವವರು, ಇಂತಹ ಒಂದು ಸಮಾಜದ ಮುಂದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀವು 2 ಅವಯವಗಳ ಬಗ್ಗೆ ನನಗೆ ಗ್ಯಾರಂಟಿ ಕೊಡಿ ಅಂತ. ಅಂದರೆ ಇದೆಲ್ಲವನ್ನು ಮಾಡುತ್ತಾ ಇದರ ಬಗ್ಗೆ ನೀವು ಇದನ್ನು ಕಡೆಗಣಿಸುವವರಾಗಬಾರದು. ಇದರ ಬಗ್ಗೆ ನೀವು ಕಡೆಗಣಿಸಿದರೆ ಅದರ ಮೂಲಕ ನಿಮಗೆ ಸ್ವರ್ಗ ನಷ್ಟವಾಗಬಹುದು ಎನ್ನುವಂತಹ ಎಚ್ಚರಿಕೆಯನ್ನು ಪ್ರವಾದಿಗಳು ನೀಡಿದ್ದು. ಆದ್ದರಿಂದ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಯಾವ ಶಿಕ್ಷಣವನ್ನು ವ್ಯಾಪಕಗೊಳಿಸಲಿಕ್ಕಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆಯೋ ಆ ಶಿಕ್ಷಣ ಅಂತ ಹೇಳುವಂತಹದ್ದು
ನಮ್ಮ ಆಖರತ್ತಿನ ಯಶಸ್ಸಿಗಾಗಿ ಪ್ರೇರಣೆ ನೀಡುವಂತಹ ಒಂದು ಶಿಕ್ಷಣ. ಅದನ್ನು ಇನ್ನಷ್ಟು ವ್ಯಾಪಕಗೊಳಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕಾದಂತಹ ಅಗತ್ಯವಿದೆ. ಭೌತಿಕ ಶಿಕ್ಷಣದಲ್ಲಿ ನಾವು ಧಾರಾಳವಾಗಿ ಕಲಿತಾ ಇದ್ದೇವೆ. ಆದರೆ ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಬೆಳೆಯಬೇಕು ಅಂತ ಹೇಳಿ ಆದರೆ, ನಮ್ಮಲ್ಲಿ ಒಂದು ಜವಾಬ್ದಾರಿಕೆ ಪ್ರಜ್ಞೆ ಬೆಳೆಯಬೇಕು ಅಂತ ಹೇಳಿ ಆದರೆ, ನಮ್ಮಲ್ಲಿ ಧಾರ್ಮಿಕ ಶಿಕ್ಷಣ ಅತ್ಯಂತ ಮುಖ್ಯವಾದದ್ದು. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಜನರಿಗೆ ಸಹಾಯ ಮಾಡುವಂತಹ ಪ್ರೇರಣೆಯನ್ನು ನೀಡುವಂತಹದ್ದು, ಸದಾಚಾರವನ್ನು ಮೈಗೂಡಿಸಿಕೊಳ್ಳಲಿಕ್ಕೆ ಶಕ್ತಿ ನೀಡುವಂತಹದ್ದು, ಅದಕ್ಕೆ ಪ್ರೇರಣೆ ನೀಡುವಂತಹ ಒಂದು ಶಿಕ್ಷಣ. ಆದ್ದರಿಂದ ಇದನ್ನು ನಾವು ಹೆಚ್ಚು ಗಮನ ಕೊಟ್ಟು ನಾವು ಸ್ವತಃ ಕಲಿತುಕೊಂಡು ನಮ್ಮ ಮನೆ ಮಂದಿಗೂ ಕೂಡ ಇದನ್ನು ಕಲಿಯಲು ಪ್ರೇರೇಪಣೆ ನೀಡಿ ಸಮಾಜದಲ್ಲಿರುವಂತಹ ಇತರರಿಗೂ ಕೂಡ ಈ ಶಿಕ್ಷಣವನ್ನು ವ್ಯಾಪಕಗೊಳಿಸಲಿಕ್ಕೆ ನಾವು ಪ್ರೇರಣೆ ನೀಡುವಂತಹ ಕೆಲಸವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಇದರ ಉಳ್ಳಾಲ ಸೆಂಟರ್ ಇಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರಶಸ್ತಿ, ಪ್ರತಿಭಾ ಪುರಸ್ಕಾರ ಮತ್ತು ಪ್ರಮಾಣ ಪತ್ರ ವಿತರಣೆ, ಈ ಕಾರ್ಯಕ್ರಮವನ್ನು ಅಲ್ಲಾಹನು ಕಬೂಲ್ ಮಾಡಲಿ. ನಮಗೆಲ್ಲರಿಗೂ ನಾಳೆ ಜನ್ನಾದುಲ್ ಫಿರ್ದೌಸ್ನಲ್ಲಿ ಕುಟುಂಬ ಸಮೇತ ಒಟ್ಟು ಸೇರಲು ಅಲ್ಲಾಹನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ, ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಇದರ ಹೊಣೆಗಾರರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅಲ್ಲಾಹ್ ಸುಬ್ಹಾನಹು ವ ತಆಲಾ ಎಲ್ಲರನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ವಾಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಧಾರ್ಮಿಕ ಶಿಕ್ಷಣದ ಮಹತ್ವವನ್ನು ಪವಿತ್ರ ಕುರ್ಆನ್ ಮತ್ತು ಹದೀಸ್ನ ಮೂಲಕ ನಮ್ಮ ಮುಂದೆ ಬಹಳ ಮಾರ್ಮಿಕವಾಗಿ ಭಾಷಣ ಮಾಡಿದಂತಹ ಜನಾಬ್ ಮೊಹಮ್ಮದ್ ಇಸಾಕ್ ಪುತ್ತೂರ್ ಇವರಿಗೆ ಜಜಾಕಲ್ಲಾಹು ಖೈರ್. ಕೊನೆಯಂಗ ಅಲ್ಲದೆ ಬಹಳ ತಾವೆಲ್ಲರೂ ನಿರೀಕ್ಷಿಸುತ್ತಿರುವಂತಹ ಮಹತ್ವಪೂರ್ಣವಾದಂತಹ ಅಂಗ ಬಹುಮಾನ, ಪ್ರತಿಭಾ ಪುರಸ್ಕಾರ ಮತ್ತು ಪ್ರಮಾಣ ಪತ್ರ ವಿತರಣೆ ನಡೆಯಲಿದೆ. ಈಗಾಗಲೇ ತಿಳಿಸಿದಂತೆ ರಾಜ್ಯದಾದ್ಯಂತ 24,000ಕ್ಕೂ ಮಿಗಿಲಾಗಿ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದಿರುತ್ತಾರೆ. ಉಳ್ಳಾಲ ಸೆಂಟರ್ನಲ್ಲಿ ಬರೆದು ಪಾಸಾದಂತಹ ವಿದ್ಯಾರ್ಥಿಗೆ ಈಗ ಬಹುಮಾನವನ್ನು ನೀಡಲಾಗುತ್ತದೆ. ಇದರ ಒಂದು ವಿಶೇಷತೆ ಅಂತ ಹೇಳಿದರೆ, ಇದು ಎಲ್ಲ ವಯಸ್ಸಿನವರಿಗೂ ಇದರಲ್ಲಿ ಬರೆಯುವ ಅವಕಾಶವಿದೆ. ಅದೇ ರೀತಿ ಅನ್ಯ ಧರ್ಮೀಯರು, ನಮ್ಮ ದೇಶ ಬಾಂಧವರು ಕೂಡ ಇದರಲ್ಲಿ ಭಾಗವಹಿಸಬಹುದಾಗಿದೆ. ನಾರ್ತ್ ಕರ್ನಾಟಕದಲ್ಲಿ ನೋಡಿದರೆ ಹಲವು ನಮ್ಮ ದೇಶ ಬಾಂಧವ ಮಕ್ಕಳು, ಅದೇ ರೀತಿ ಹಿರಿಯರು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಅವರು ಬರೆಯುತ್ತಾರೆ. ಅದೇ ರೀತಿ ಇಸ್ಲಾಮಿನ ಬಗ್ಗೆ ಅವರಿಗೆ ಅರಿಯಲು ಇದು ಬಹಳ ಸಹಕಾರಿಯಾದಂತಹ ಒಂದು ಯೋಜನೆಯಾಗಿದೆ. ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮ. ಈಗ ನಾನು ಹೆಸರನ್ನು ಕರೆಯುತ್ತೇನೆ. ಆದಷ್ಟು ಬೇಗ ಬಂದು ವಿದ್ಯಾರ್ಥಿಗಳು ತಮ್ಮ ಬಹುಮಾನವನ್ನು ಪಡೆಯಬೇಕು. ಮತ್ತು ತಮ್ಮಲ್ಲಿ ವಿನಂತಿ ಅಂತ ಹೇಳಿದರೆ, ಯಾರು ಪ್ರಶಸ್ತಿಯನ್ನು ಸ್ವೀಕರಿಸುತ್ತಾರೋ ಅವರು ಕೊನೆಯ ತನಕ ಇಲ್ಲಿರಬೇಕು. ಕೊನೆಗೆ ಒಂದು ನಮಗೆ ಗ್ರೂಪ್ ಫೋಟೋವನ್ನು ಕೂಡ ತೆಗೆಯಲಿಕ್ಕಿದೆ. ಕೆಲವು ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ಕೊನೆಯವರೆಗಿದ್ದು ತಮ್ಮೊಂದಿಗೆ ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನನ್ನಲ್ಲಿ ಪಾಸಾದವರು ಮನ್ಹಾ ಜುಲೈಕಾ, ಡಾಟರ್ ಆಫ್ ಅಬ್ದುಲ್ ಖಾದರ್ ಟೀಕೆ, ಇವರು ವೇದಿಕೆಗೆ ಬರಬೇಕು. ಇವರಿಗೆ ನಮ್ಮ ಇಂದಿನ ಮುಖ್ಯ ಅತಿಥಿಯಾದಂತಹ ಪ್ರೊಫೆಸರ್ ಇಸ್ಮಾಯಿಲ್ ಖಾನ್ ಅವರು ಪ್ರಶಸ್ತಿಯನ್ನು ನೀಡಬೇಕೆಂದು ವಿನಂತಿಸ್ತಾ ಇದ್ದೇನೆ. ಬರುವ ಸಲ ನಾವು ಉಲ್ಲಾಲಕ್ಕೆ ಇವರಿಂದ ರ್ಯಾಂಕನ್ನು ನಿರೀಕ್ಷಿಸ್ತಾ ಇದ್ದೇವೆ. ಮುನಿಷಾ ಫಾತಿಮಾ, ಇವರು ಕೂಡ 100% ಅಂಕವನ್ನು ಗಳಿಸಿದವರು. ನೆಕ್ಸ್ಟ್ ಹಲೀಮಾ ಅನ್ಫಾ, ಡಾಕ್ಟರ್ ಆಫ್ ಟಿ ಮುಹಮ್ಮದ್ ಅಶ್ರಫ್, ಅವರಿಲ್ಲದಿದ್ದರೆ ಅವರ ಪರವಾಗಿ ಅದು ಯಾರಾದರೂ ಬರಬಹುದು. ನೆಕ್ಸ್ಟ್ ಹೈಫಾ ಮುಸ್ಕಾನಾ, ಡಾಕ್ಟರ್ ಆಫ್ ಯಾಕೂಬ್ ರಹಿಮಾನ್, ಬಳಿಕ ತಸ್ಲೀಮಾ ಡಾಕ್ಟರ್ ಆಫ್ ಅಬ್ದುಲ್ ಸತ್ತಾರ್. ನೆಕ್ಸ್ಟ್ ನಫೀಸಾ ಹಜ್ವಿನಾ, ಜಜಾಕುಮುಲ್ಲಾಹ್ ಖೈರ್ ಇಸ್ಮಾಯಿಲ್ ಖಾನ್ ರವರಿಗೆ. ಈಗ ಶಮೀಮಾ ಕುತ್ತಾರ್ ಅವರು ಮುಂದಿನ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ರಿಜಾ ಫಾತಿಮಾ, ಡಾಕ್ಟರ್ ಆಫ್ ಅಬ್ದುಲ್ ಬಶೀರ್. ನೆಕ್ಸ್ಟ್ ಮದಿಹಾ ಫಾತಿಮಾ ಆತಿಕಾ, ಡಾಕ್ಟರ್ ಆಫ್ ಮೊಹಮ್ಮದ್ ಪರ್ವೇಜ್. ಫಾತಿಮಾ ನಶ್ವಾ, ನೆಕ್ಸ್ಟ್ ಫಾತಿಮಾ ಹನ್ಫಾ, ಡಾಕ್ಟರ್ ಆಫ್ ಕೆ ಹಮ್ಜಾ. ನೆಕ್ಸ್ಟ್ ಆಯಿಷತ್ ಅಫ್ರೀನಾ, ಡಾಕ್ಟರ್ ಆಫ್ ಅಬ್ದುಲ್ ಲತೀಫ್. ಜಜಾಕುಮುಲ್ಲಾಹ್ ಖೈರ್ ಶಮೀಮಾ ಕುತ್ತಾರ್ ಅವರಿಗೆ. ನೆಕ್ಸ್ಟ್ ಫಾತಿಮಾ ಹಸೀಬಾ, ಇವರಿಗೆ ಇಸಾಕ್ ಪುತ್ತೂರ್ ಅವರು ನೀಡಬೇಕು. ಮೊಹಮ್ಮದ್ ಇಸಾಕ್ ಅವರು ಪ್ರಶಸ್ತಿ ನೀಡಬೇಕು. ಫಾತಿಮಾ ಹಸೀಬಾ, ಡಾಕ್ಟರ್ ಆಫ್ ಅಶ್ರಫ್ ಅಲಿ.
ಇವರು ಹೈಫಾ ಮುಸ್ಕಾನ್ ಇದೈತೆ, ಇವರು ಕೆಳಗೆ ಹೋಗಿದ್ದರು. ಹೈಫಾ ಮುಸ್ಕಾನ. ನೆಕ್ಸ್ಟ್ ಫಾತಿಮಾ ಶಫ್ಲಾ, ಡಾಟರ್ ಆಫ್ ಅಬೂಬಕರ್ ಸಿದ್ದಿಕ್, ಡಾಟರ್ ಆಫ್ ಸಾದಿಕ್ ಮೊಹಮ್ಮದ್ ಶರೀಫ್. ರಜಿಯಾ ಖಾದರ್, ಡಾಟರ್ ಆಫ್ ಶಫೀಕ್ ಮೊಹಮ್ಮದ್ ಶರೀಫ್. ನೆಕ್ಸ್ಟ್ ಹಲೀಮಾ ಐಜಾ, ಡಾಟರ್ ಆಫ್ ಅಶ್ರಫ್ ಆಶಿಫ್ ಯುಕೆ. ಹಲೀಮಾ ಐಜಾ. ನೆಕ್ಸ್ಟ್ ಖತೀಜಾ ಹಿಬಾ, ಡಾಟರ್ ಆಫ್ ಮೊಹಮ್ಮದ್ ನೌಶಾದ್. ಖತೀಜಾ ಹಿಬಾ, ಡಾಟರ್ ಆಫ್ ಮೊಹಿಯುದ್ದೀನ್ ನೌಶಾದ್. ಇವರೆಲ್ಲರೂ ಡಿಸ್ಟಿಂಕ್ಷನ್ ಪಾಸ್ ಆದವರು. 80% ಅಂಕಕ್ಕಿಂತ ಮೇಲ್ಗಡೆ ಅಂಕವನ್ನು ಗಳಿಸಿದವರು. ಜಜಾಕುಲ್ಲಾ ಇಸಾಕ್ ಪುತ್ತೂರ್ ಅವರಿಗೆ. ನೂಹ್ ನಜರ್, ಸನ್ ಆಫ್ ಮುದಸ್ಸಿರ್ ನಜರ್, ಇವರಿಗೆ ನಮ್ಮ ಅತಿಥಿಯಾದಂತಹ ಮೊಹಮ್ಮದ್ ಶಮೀಮ್ರವರು ಪ್ರಶಸ್ತಿ ನೀಡಬೇಕು. ಮೊಹಮ್ಮದ್ ಶಮೀಮ್, ಕರ್ನಾಟಕ ವೆಲ್ಫೇರ್ ಸೊಸೈಟಿ ರಿಯಾದ್. ನೂಹ್ ನಜರ್, ಸನ್ ಆಫ್ ಮುದಸ್ಸಿರ್ ನಜರ್, ಡಾಟರ್ ಆಫ್ ಜುಲ್ಫಿಕಾರ್ ಅಲಿ ಹುಸೈನ್. ಖತೀಜಾ ಮಹಫೂಜಾ, ಡಾಟರ್ ಆಫ್ ಜುಲ್ಫಿಕಾರ್ ಅಲಿ ಹುಸೈನ್. ನಂತರ ಜಶೀರಾ ಆಯಿಷಾ, ಡಾಟರ್ ಆಫ್ ಅಬ್ದುಲ್ ಖಾದರ್. ಜಶೀರಾ ಆಯಿಷಾ, ಡಾಟರ್ ಆಫ್ ಅಬ್ದುಲ್ ಖಾದರ್. ನಂತರ ಶೇಖ್ ಮೊಹಮ್ಮದ್ ನದೀಮ್, ಸನ್ ಆಫ್ ಎಸ್ ಎಂ ಶರೀಫ್. ಶೇಖ್ ಮೊಹಮ್ಮದ್ ನದೀಮ್, ಸನ್ ಆಫ್ ಎಸ್ ಎಂ ಶರೀಫ್. ಇವರು ಕಳೆದ ವಾರದಷ್ಟೇ ವಿವಾಹಿತರಾದವರು. ಇದರ ಇಂಪಾರ್ಟೆನ್ಸ್ ಅರಿತವರು ಇಲ್ಲಿಗೆ ಬಂದಿದ್ದಾರೆ. ಆಯಿಷಾ ಅಮ್ರೀನ್, ಜಜಾಕುಮುಲ್ಲಾಹ್ ಖೈರ್. ಫಸ್ಟ್ ಇಯರ್ ಕೋರ್ಸ್ನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದವರು. ರೀನಾ ನಸೀಫಾ, ಇವರಿಗೆ ಇಲ್ಯಾಸ್ ಇಸ್ಮಾಯಿಲ್ ಅವರು ಪ್ರಶಸ್ತಿ ನೀಡಬೇಕು. ರೀನಾ ನಸೀಫಾ, ಡಾಟರ್ ಆಫ್ ಬಶೀರ್ ಅಹಮದ್. ಬಳಿಕ ಇಜಾನ್ ಮೊಹಮ್ಮದ್, ಸನ್ ಆಫ್ ಮೊಹಮ್ಮದ್ ಇಶಾಕ್. ಇಜಾನ್ ಮೊಹಮ್ಮದ್. ಬಳಿಕ ಐಫೂನಾ ಆಯಿಷ್, ಡಾಟರ್ ಆಫ್ ಮೊಹಮ್ಮದ್ ಹನೀಫ್. ಐಫೂನಾ ಆಯಿಷ್. ನಂತರ ಮೊಹಮ್ಮದ್ ಶಾಜಿಲ್, ಸನ್ ಆಫ್ ಅಬ್ದುಲ್ ಇಮ್ತಿಯಾಜ್. ಬಳಿಕ ಅರ್ಹಾಮ್ ರಿಯಾಜ್ ಅಹಮದ್, ಸನ್ ಆಫ್ ರಿಯಾಜ್ ಮುಕರ್ರಮ್. ಅರ್ಹಾಮ್ ರಿಯಾಜ್ ಅಹಮದ್ ದ್ವಿತೀಯ ಶ್ರೇಣಿಯಲ್ಲಿ ಪಾಸ್ ಆದವರು. ಫಾತಿಮಾ ಅಲಿಶ್ಬಾ, ಡಾಟರ್ ಆಫ್ ಮೊಹಮ್ಮದ್ ಹನೀಫ್. ಖತೀಜಾ ಆಲಿಯಾ, ಡಾಟರ್ ಆಫ್ ಅಬ್ದುಲ್ ಹಮೀದ್ ಮೊಹಮ್ಮದ್. ಅಬೂಬಕರ್ ಅಮ್ರೀನ್, ಸನ್ ಆಫ್ ಮೊಹಮ್ಮದ್ ಹನೀಫ್. ಅಬೂಬಕರ್ ಅಮೀನ್. ಅಬ್ದುಲ್ ನಾಫಿ, ಸನ್ ಆಫ್ ಅಬ್ದುಲ್ ನಾಸಿರ್. ಬಳಿಕ ಮೊಹಮ್ಮದ್ ಜಾಯಿದ್, ಸನ್ ಆಫ್ ಮೊಹಮ್ಮದ್ ರಿಜ್ವಾನ್. ಈಗ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್ ಸೆಕೆಂಡ್ ಇಯರ್, ಇದರಲ್ಲಿ ಡಿಸ್ಟಿಂಕ್ಷನ್ಲಿ ಪಾಸ್ ಆದವರು. ಖತೀಜಾ ಹನ್ನಾ, ಡಾಟರ್ ಮೊಹಮ್ಮದ್ ಸಾದಿಕ್ ಹಸನ್. ಖತೀಜಾ ಹನ್ನಾ, ಡಾಟರ್ ಆಫ್ ಮೊಹಮ್ಮದ್ ಸಾದಿಕ್ ಹಸನ್, ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆದವರು. ಮಗಳ ಪರವಾಗಿ ತಂದೆಯವರು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಜಜಾಕುಮುಲ್ಲಾಹ್ ಖೈರ್. ಆಯಿಷಾ ರಹೀಫಾ, ಡಾಟರ್ ಆಫ್ ಕಂದಕ್ ಅಬ್ದುಲ್ ರಶೀದ್. ಎಚ್ ಮಹಮೂದ್ ರವರು ಪ್ರಶಸ್ತಿಯನ್ನು ನೀಡಬೇಕು. ಆಯಿಷಾ ರಹೀಫಾ, ಡಾಟರ್ ಆಫ್ ಕಂದಕ್ ಅಬ್ದುಲ್ ರಶೀದ್. ನೆಕ್ಸ್ಟ್ ನಸೀಬಾ ನಫೀಸಾ, ಡಾಟರ್ ಆಫ್ ಅಶ್ರಫ್. ನಸೀಬಾ ನಫೀಸಾ, ಡಾಟರ್ ಆಫ್ ಅಶ್ರಫ್. ಬಳಿಕ ಅದ್ನಾನ್ ಅಹಮದ್, ಸನ್ ಆಫ್ ಕೆ ಪಿ ಮೊಹಮ್ಮದ್ ಇಸಾಕ್. ಅದ್ನಾನ್ ಅಹಮದ್ ಸಮಾರಂಭದ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ ಇಸಾಕ್ ರವರ ಮಗ. ಅದ್ನಾನ್ ಅಹಮದ್, ಸನ್ ಆಫ್ ಕೆ ಪಿ ಮೊಹಮ್ಮದ್ ಇಸಾಕ್. ಇನ್ನು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆದವರು ಸೆಕೆಂಡ್ ಇಯರ್ ಸರ್ಟಿಫಿಕೇಟ್ ಕೋರ್ಸಲ್ಲಿ. ಆಯಿಷಾ ನಿಜಾ, ಡಾಟರ್ ಆಫ್ ಅಶ್ರಫ್. ಆಯಿಷಾ ನಿಜಾ, ಡಾಟರ್ ಆಫ್ ಅಶ್ರಫ್. ಜಜಾಕುಮುಲ್ಲಾಹ್ ಖೈರ್. ಹಿಬ್ಜಾ ಸಲ್ಮಾ ಬಶೀರ್, ಡಾಟರ್ ಆಫ್ ಅಬ್ದುಲ್ ಬಶೀರ್. ಇವರಿಗೆ ಹಫ್ಸಾರವರು ನೀಡಬೇಕು. ಮಹಿಳಾ ಸಂಚಾಲಕಿಯಾದಂತಹ ಹಿಬ್ಜಾ ಸಲ್ಮಾ ಬಶೀರ್, ಡಾಟರ್ ಅಬ್ದುಲ್ ಬಶೀರ್. ಅವರು ವಿದೇಶದಲ್ಲಿದ್ದಾರೆ, ಅವರ ಪರವಾಗಿ ಇನ್ನೊಬ್ಬರು ಸ್ವೀಕರಿಸ್ತಾ ಇದ್ದಾರೆ. ಅಮನಿ ನಸೀಮಾ, ಡಾಟರ್ ಆಫ್ ರಹಮತುಲ್ಲಾ. ಅಮನಿ ನಸೀಮಾ, ಡಾಟರ್ ಆಫ್ ರಹಮತುಲ್ಲಾ. ಮೊಹಮ್ಮದ್ ಜಾಯಿದ್ ಇಸ್ಮಾಯಿಲ್, ಸನ್ ಆಫ್ ಮೊಹಮ್ಮದ್ ಇಸ್ಮಾಯಿಲ್. ಮೊಹಮ್ಮದ್ ಜಾಯಿದ್ ಇಸ್ಮಾಯಿಲ್. ಶನೂಮ್ ಖತೀಜಾ, ಡಾಟರ್ ಆಫ್ ಅನೀಸುರ್ ರಹಮಾನ್. ಶಬಾ ಅಲಿಮಾ, ಡಾಟರ್ ಆಫ್ ಎಂ ಕಬೀರ್. ಶಬಾ ಅಲಿಮಾ, ಡಾಟರ್ ಆಫ್ ಎಂ ಕಬೀರ್. ರಾಜನ್, ಡಾಟರ್ ಆಫ್ ಅಶ್ರಫ್ ರಮ್ಲಾನ್. ಜಜಾಕುಮುಲ್ಲಾಹ್ ಖೈರ್. ಮೊಹಮ್ಮದ್ ಶಾದ್, ಸನ್ ಆಫ್ ಅಬ್ದುಲ್ ಇಮ್ತಿಯಾಜ್. SIU ಅಧ್ಯಕ್ಷರಾದಂಥ ಸಾಹಿಲ್ ಅವರು ನೀಡಬೇಕು. ಮೊಹಮ್ಮದ್ ಶಾಹಾದ್, ಸನ್ ಆಫ್ ಅಬ್ದುಲ್ ಇಮ್ತಿಯಾಜ್. ನೆಕ್ಸ್ಟ್ ಶಫತ್ ಶಂಶುದ್ದೀನ್, ಸನ್ ಆಫ್ ಅಬೂಬಕರ್ ಸಿದ್ದಿಕ್. ಶಫತ್ ಶಂಶುದ್ದೀನ್, ಸನ್ ಆಫ್ ಅಬೂಬಕರ್ ಸಿದ್ದಿಕ್. ನೆಕ್ಸ್ಟ್ ಫಾತಿಮಾ ಸುಹೈಲಾ, ವೈಫ್ ಆಫ್ ಮೊಹಮ್ಮದ್ ಇಮ್ರಾನ್. ಫಾತಿಮಾ ಸುಹೈಲಾ. ಅಬ್ದುಲ್ ಖಾದರ್ ಮಿಸಬ್, ಸನ್ ಆಫ್ ಉಮರ್ ಫಾರೂಕ್. ನೆಕ್ಸ್ಟ್ ಹಲೀಮಾ ಅಫ್ರಾ, ಡಾಟರ್ ಆಫ್ ಅಬ್ದುಲ್ ಅಜೀಜ್. ಜಜಾಕುಮುಲ್ಲಾಹ್ ಖೈರ್. ಈಗ ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ಇದೆ ಫಸ್ಟ್ ಇಯರ್ನಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದವರು. ಜಜಾಕುಮುಲ್ಲಾಹ್ ಖೈರ್.
ಈಗ ಇಸ್ಲಾಮಿಕ್ ಕೋರ್ಸಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದವರು ಫಾತಿಮಾ ಆಶಿಫಾ ಡಾಟರ್ ಆಫ್ ಉಸ್ಮಾನ್ ಅಬ್ದುಲ್ಲಾ, ಇವರಿಗೆ GIO ಕಾರ್ಯದರ್ಶಿಯಾದಂಥ ಅಲಿಮಾ ನಿದಾರ್ ಅವರು ಪ್ರಶಸ್ತಿಯನ್ನು ನೀಡಬೇಕು. ಫಾತಿಮಾ ಆಶಿಫಾ ಡಾಟರ್ ಆಫ್ ಉಸ್ಮಾನ್ ಅಬ್ದುಲ್ಲಾ. ನೆಕ್ಸ್ಟ್ ಲಹೀನಾ ವೈಫ್ ಆಫ್ ಉಸ್ಮಾನ್, ಲಹೀನಾ ವೈಫ್ ಆಫ್ ಉಸ್ಮಾನ್. ಬಳಿಕ ಸೌದತ್ ಡಾಟರ್ ಆಫ್ ಇದ್ದೀನ್ ಕುಂಜಿ. ಅದರ ಬಳಿಕ ಅಯಾನ್ ಅಬ್ದುಲ್ ರಜಾಕ್ ಸನ್ ಆಫ್ ಅಬ್ದುಲ್ ಖಾದರ್ ಟೀಕೆ, ಸೌದತ್ ಡಾಟರ್ ಆಫ್ ಇದ್ದೀನ್ ಕುಂಜಿ. ಅಬ್ದುಲ್ ಅಜೀಜ್ ಸನ್ ಆಫ್ ಹಾಜಿ ಐದ್ರೋಸ್. ಜಜಾಕುಮುಲ್ಲಾಹು ಖೈರ್. ಇನ್ನು ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ಸೆಕೆಂಡ್ ಇಯರ್, ಇದರಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದವರು ಶಂಶಾದ್ ಡಾಟರ್ ಆಫ್ ಯೂಸುಫ್ ಸಾಹಿಬ್, ಇವರಿಗೆ ಇಸಾಕ್ ಹಸನ್ ಅಧ್ಯಕ್ಷರು ಅಲ್ ಫುರ್ಖಾನ್ ಅರಬಿಕ್ ಇನ್ಸ್ಟಿಟ್ಯೂಟ್, ಇವರು ಪ್ರಶಸ್ತಿಯನ್ನು ನೀಡಬೇಕು. ಶಂಶಾದ್ ಡಾಟರ್ ಆಫ್ ಯೂಸುಫ್ ಸಾಹಿಬ್, ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ಸೆಕೆಂಡ್ ಇಯರ್. ಸರ್ಟಿಫಿಕೇಟ್ ಕೋರ್ಸ್ನಲ್ಲಿ ರಾಜ್ಯ ಮಟ್ಟದಲ್ಲಿ ರ್ಯಾಂಕನ್ನು ಗಳಿಸಿದವರು, ಅಭಿನಂದನೆಗಳು ತಮಗೆ. ಇನ್ನು ಪ್ರಥಮ ಶ್ರೇಣಿಯಲ್ಲಿ ಪಾಸಾದಂಥ ಫಾತಿಮಾ ಅಫ್ರತ್ ಡಾಟರ್ ಆಫ್ ಮೊಹಮ್ಮದ್ ಹನೀಫ್, ಫಾತಿಮಾ ಅಫ್ರತ್ ಡಾಟರ್ ಆಫ್ ಮೊಹಮ್ಮದ್ ಹನೀಫ್. ಶಂಶಾದ್ ಡಾಟರ್ ಆಫ್ ಮುಸ್ತಫಾ ಶ್ರೇಣಿಯಲ್ಲಿ ಪಾಸಾದವರು ಅಬ್ದುಲ್ ಹಸೀಬ್ ಅಬೂಬಕರ್ ಸನ್ ಆಫ್ ಅಬ್ದುಲ್ ಸತ್ತಾರ್. ಝೀನತ್ ಶೇಖ್ ಶುಕೂರ್ ಡಾಟರ್ ಆಫ್ ಎಂ ಅಮಾನುಲ್ಲಾ. ಜಜಾಕುಮುಲ್ಲಾಹು ಖೈರ್. ಈಗಾಗಲೇ ತಿಳಿಸಿದಂತೆ ಈ ಒಂದು ಕೋರ್ಸ್ ಇದು 5 ವರ್ಷಗಳ ಕೋರ್ಸ್ ಆಗಿರುತ್ತದೆ. 2 ವರ್ಷದ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್, ಅದೇ ರೀತಿ 3 ವರ್ಷ ಡಿಪ್ಲೊಮಾ ಕೋರ್ಸ್ ಆಗಿರುತ್ತದೆ. ಇದನ್ನು ಸಂಪೂರ್ಣವಾಗಿ ಬರೆದವರಿಗೆ ನಾವು ವಿಶೇಷವಾದಂತಹ ಬಹುಮಾನವನ್ನು ಕೂಡ ಇಲ್ಲಿ ನೀಡ್ತೇವೆ, 5 ವರ್ಷ ಕಂಪ್ಲೀಟ್ ಮಾಡಿದವರಿಗೆ. ಈ ಸಲ ಇದನ್ನು ಕಂಪ್ಲೀಟ್ ಮಾಡಿದವರು ಹಸನ್ ಅಬ್ಬಾ ಸನ್ ಆಫ್ ಫಕೀರ್ ಬ್ಯಾರಿ. ಅವರು ಈಗಾಗಲೇ ಒಂದು ಅಪಘಾತದಲ್ಲಿ ಒಳಗಾಗಿ ಅವರು ಮನೆಯಲ್ಲಿದ್ದಾರೆ, ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಅವರು ಬೇಗ ಗುಣಮುಖವಾಗಲಿ ಎಂದು ಹಾರೈಸುತ್ತಾ ಇದ್ದೇನೆ. ಅವರ ಪರವಾಗಿ ಅವರ ಮಗಳು ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. 5 ವರ್ಷದ ಕೋರ್ಸನ್ನು ಕಂಪ್ಲೀಟ್ ಮಾಡಿದವರು ಇವರ ತಂದೆ ಹಸನಬ್ಬ. ಪ್ರಶಸ್ತಿ ಫಲಕ ಅದೇ ರೀತಿ ನಗದು ಬಹುಮಾನವನ್ನು ನೀಡಿ ಅವರನ್ನು ಪುರಸ್ಕರಿಸಲಾಗುವುದು. ಹಸನಬ್ಬ ಅವರನ್ನು ಅವರ ಪರವಾಗಿ ಅವರ ಮಗಳಿಗೆ ಈ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಗುವುದು. ಜಜಾಕುಮುಲ್ಲಾಹು ಖೈರ್. ಈ ಪ್ರಶಸ್ತಿಯನ್ನು ಪಡೆದ ಎಲ್ಲರಿಗೂ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ವೇದಿಕೆಯನ್ನು ಅಲಂಕರಿಸಿದಂತಹ ಹಿತೋಪಚಾರಗಳನ್ನು ನೀಡಿದಂತಹ ಮುಖ್ಯ ಅತಿಥಿಗಳಿಗೆ ನಾವೊಂದು ನೆನಪಿನ ಕಾಣಿಕೆಯನ್ನು ನೀಡುತ್ತಾ ಇದ್ದೇವೆ. ಪ್ರೊಫೆಸರ್ ಇಸ್ಮಾಯಿಲ್ ಖಾನ್, ಪ್ರಾಂಶುಪಾಲರು, PA ಪಾಲಿಟೆಕ್ನಿಕ್ ನಡುಪದವು ಮಂಗಳೂರು, ಇವರಿಗೆ ನಮ್ಮ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಉಲ್ಲಾಲ ಸೆಂಟರ್ನ ಸಂಚಾಲಕರಾದಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್ ರವರು ಫಲಕವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಶಮೀಮಾ ಕುತ್ತಾರ್, ಬಹುಭಾಷಾ ಲೇಖಕಿ ಮತ್ತು ಭಾಷಣಕಾರ್ತಿ, ಇವರಿಗೆ ಫಲಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಜನಾಬ್ ಮೊಹಮ್ಮದ್ ಸಾಕ್, ಅಧ್ಯಕ್ಷ ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು, ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಲಾಗುತ್ತಿದೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಅನಿವಾಸಿ ಭಾರತೀಯರಾದಂತಹ ಕರ್ನಾಟಕ ವೆಲ್ಫೇರ್ ಸೊಸೈಟಿ ರಿಯಾದ್ ಇದರ ಸದಸ್ಯರಾದಂತಹ ಜನಾಬ್ ಮೊಹಮ್ಮದ್ ಶಮೀಮ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಈ ಸಂದರ್ಭದಲ್ಲಿ ನೀಡಲಾಗುತ್ತಿದೆ. ನಮ್ಮ ಕಾರ್ಯಕ್ರಮಕ್ಕೆ ಸದಾ ಸಹಕಾರವನ್ನು ನೀಡುತ್ತಿರುವಂಥ ವ್ಯಕ್ತಿ. ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದ ಮುಕ್ತಾಯವನ್ನು ಘೋಷಿಸಲಾಗುತ್ತದೆ. ಮುಂದಿನ ವರ್ಷಕ್ಕೆ ಪರೀಕ್ಷೆ ಬರೆಯುವವರು ತಮಗೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್, ಅದೇ ರೀತಿ ಬುಕ್ಕಿನ ವ್ಯವಸ್ಥೆಯನ್ನು, ಸಾಹಿತ್ಯದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಮುಂದಿನ ವರ್ಷ ತಾವು ಕೂಡ ಇದರಲ್ಲಿ ಭಾಗವಹಿಸಿ ಇದೇ ರೀತಿ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು, ಪ್ರಶಸ್ತಿಯನ್ನು ಸ್ವೀಕರಿಸುವರಾಗಬೇಕು.